ನಮ್ಮ ವೇದಿಕೆಯಲ್ಲಿರುವಂಥ ಅತಿಥಿಗಳು ಎಲ್ಲರೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತ ಸುಧೀರ್ ಶೆಟ್ಟಿ, ಮುಖ್ಯ ಸಚೇತಕರು, ಮಂಗಳೂರು ಮಹಾನಗರ ಪಾಲಿಕೆ. CA ಶಾಂತಾರಾಮ್ ಶೆಟ್ಟಿ, ಚೇರ್ಮನ್, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ, ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀ ಪ್ರದೀಪ್ ಡಿಸೋಜ, ಉಪನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮಂಗಳೂರು. ಶ್ರೀ ಸತೀಶ್ ಕುಮಾರ್, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್. ಶ್ರೀ ಕೈಲಾಸ್ ತಡಂಬೈಲು, ಅಧ್ಯಕ್ಷರು, ವೀರಕೇಸರಿ ರಿಜಿಸ್ಟರ್ ತಡಂಬೈಲ್, ಸುರತ್ಕಲ್. ಶ್ರೀ ಮಹಾಬಲ ಪೂಜಾರಿ, ಸಂಚಾಲಕರು, ವೀರಕೇಸರಿ ತಡಂಬೈಲ್. ಶ್ರೀ ರಾಘವೇಂದ್ರ ರಾವ್, ವಕೀಲರು ಹಾಗೂ ನೋಟರಿ, ವೆರಿಟಾಸ್ ಲೇಜಿಸ್. ಶ್ರೀಮತಿ ಸಂಧ್ಯಾ ಆಚಾರ್, ಸದಸ್ಯರು, ಮಂಗಳೂರು ಮಹಾನಗರ ಪಾಲಿಕೆ. ಶ್ರೀಯುತ ಶಂಕರ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್. ಶ್ರೀ ಗಿರೀಶ್ ಶೆಟ್ಟಿ ಶಿಬರೂರು, ವಕೀಲರು ಮತ್ತು ಅಧ್ಯಕ್ಷರು, ತಾಲೂಕು ಯೋಜನಾ ಒಕ್ಕೂಟ, ಮಂಗಳೂರು. ಕೇಶವಮೂರ್ತಿ, ಸಹಾಯಕ ನಿರ್ದೇಶಕರು, ಮಂಗಳೂರು ವಿಶ್ವವಿದ್ಯಾನಿಲಯ. ಹಾಗೆ ನಮ್ಮ ಅಧ್ಯಕ್ಷರು ಶ್ರೀಮತಿ ಉಷಾ ರಾಜಾರಾಮ್, ಹಾಗೆ ಕಾರ್ಯದರ್ಶಿಯವರು ಲಿಲ್ಲಿ ಪಯಸ್, ತಾವೆಲ್ಲರೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಬಂದಿರುವಂಥ ಎಲ್ಲರೂ ಕೂಡ ವೇದಿಕೆ ಎದುರುಭಾಗದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚೆಂದಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ಈಗ ನಾಡಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಆರಂಭ ಮಾಡಲಿಕ್ಕಿದ್ದಾರೆ ನಮ್ಮ ಕೆನರಾ ಶಾಲೆಯ ರಚನಾ ಮೇಡಮ್ ಹಾಗೂ ತಂಡದವರು. ಕೊರೋನಾದಂತಹ ಒಂದು ಸಂಕಷ್ಟ ಕಾಲದಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳಿರ್ಬೋದು ಅಥವಾ ಪ್ರತಿಭೆಗಳು ಬೆಳಕಿಗೆ ಬರಲಿಕ್ಕೆ ಅವಕಾಶ ಸಿಗಲಿಲ್ಲ. ಪಾಪ ಅವರ 2 ವರ್ಷದ ಒಂದು ಕ್ರೀಡಾ ಪ್ರತಿಭೆ ಕುಂಠಿತಗೊಳ್ಳಬಾರ್ದು, ಇನ್ನಷ್ಟು ಅವರಿಗೆ ಅವಕಾಶ ಕೊಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳೊಟ್ಟಿಗೆ ಸೇರಿಕೊಂಡು ನಾವು ಮಂಗಳೂರು ವಾಲಿಬಾಲ್ ತಾಲೂಕು ಅಸೋಸಿಯೇಷನ್ನ ಆರಂಭ ಮಾಡಿದ್ವಿ. ಈ ಒಂದು ಅಸೋಸಿಯೇಷನ್ನ ಕಾರ್ಯದರ್ಶಿಗಳು ಶ್ರೀಮತಿ ಲಿಲ್ಲಿ ಪಯಸ್ ಅವರು. ಈಗ ಬಂದಿರುವಂಥ ಅತಿಥಿಗಳನ್ನು ನಮ್ಮೆಲ್ಲರನ್ನು ಕೂಡ ಆದರಣೀಯವಾಗಿ ಸ್ವಾಗತಿಸಬೇಕಂತೇಳಿ ಶ್ರೀಮತಿ ಲಿಲ್ಲಿ ಪಯಸ್ ಇವರಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ. ಒಬ್ಬ ಪ್ರಸಿದ್ಧ ಶಿಲ್ಪಿನ ಕೇಳಿದ್ರಂತೆ, ಸ್ವಾಮಿ ಹೇಗೆ ಅಷ್ಟು ಸುಂದರವಾಗಿ ಶಿಲೆಗಳನ್ನು ಕೆತ್ತುತ್ತೀರಂತ. ಅದಕ್ಕೆ ಶಿಲ್ಪ ಹೇಳಿದಂತೆ, ನಾನು ಹೇಗಪ್ಪ ಕೆತ್ತುದು, ಆ ಸೌಂದರ್ಯ ಆ ಕಲ್ಲಲ್ಲೇ ಇರುತ್ತದೆ, ನಾನು ಬೇಡದೇ ಇರುವುದನ್ನು ಕಿತ್ತು ಬಿಸಾಕ್ತೀನಿ ಅಂತ. ಅದರ ಅರ್ಥ ನಾವು ಸಂತೋಷವಾಗಿ ಇರಬೇಕು, ಬೇಡದೇ ಇರೋದನ್ನೆಲ್ಲ ಎಲ್ಲವನ್ನು ಕಿತ್ತು ಬಿಸಾಡಬೇಕು ಅಂತ. ನಮ್ಮ ವಾಲಿಬಾಲ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆ ಯಾವತ್ತಿನೂ ಇದೆ. ಆದರೆ ನಮಗೆ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ನಮ್ಮದು ರಚನೆ ಆದದ್ದು ಇತ್ತೀಚೆಗೆ, ಈಗ ಒಂದು 2 ತಿಂಗಳ ಹಿಂದೆ.
ನಾವು ಅದರಲ್ಲೇ ಸಂತೋಷ ಪಟ್ಟಿದ್ದೇವೆ. ಯಾವುದರಲ್ಲಿ? ನಮ್ಮ ತಾಲೂಕು ಸಂಘದಲ್ಲಿ. ಹಾಗೆ ಇವತ್ತು ಆ ತಾಲೂಕು ಸಂಘದ ವಾಲಿಬಾಲ್ ಅಸೋಸಿಯೇಷನ್ ಅಂಗವಾಗಿ ನಾವು ಇವತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ವತಿಯಿಂದ ಇವತ್ತು ನಾವು ವಾಲಿಬಾಲನ್ನು ನಾವು ಆಯೋಜಿಸಿದ್ದೇವೆ. ಅದು ಕೂಡ 2 ವರ್ಷಗಳ ಈ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಯಾವುದೇ ಪಂದ್ಯಾಟಗಳು ಇರಲಿಲ್ಲ ಮಕ್ಕಳಿಗೆ. ಅದಕ್ಕೋಸ್ಕರ ಮಕ್ಕಳಿಗೆ ಮಾಡುವಂಥ ನಮ್ಮ ಅಸೋಸಿಯೇಷನ್ ಹೇಳಿದ್ರು ಸಣ್ಣ ಮಕ್ಕಳಿಗೆ, ಆದರೆ ಅದಕ್ಕೆ ಅವಕಾಶ ಇರಲಿಲ್ಲ. ಇಲಾಖೆ 18 ವರ್ಷ ಅಥವಾ PUC ಅವರು ಮೇಲ್ಪಟ್ಟವರಿಗೆ ಮಾತ್ರ ಅವಕಾಶ ಕೊಟ್ಟಿರೋದು. ಅದಕ್ಕಾಗಿ ಎಲ್ಲರೂ ಕೂಡ ಈ ಸಂತೋಷವನ್ನು ಸವಿಯಲಿ. ಶಿಲ್ಪಿ ಹೇಳಿದಾಗೆ ಆ ಸಂತೋಷ ನಿಮಗೆಲ್ಲ ಸಿಗಲಿ ಅಂಥೇಳಿ ನಾವು PUC ಅವರಿಗೆ ಮತ್ತು ಡಿಗ್ರಿಯವರಿಗೆ ಇವತ್ತು ವಾಲಿಬಾಲ್ ಬಾಲಕ ಬಾಲಕಿಯರಿಗೆ ನಾವು ನಮ್ಮ ವಾಲಿಬಾಲ್ ಅಸೋಸಿಯೇಷನ್ನ ಪ್ರಪ್ರಥಮ ಪಂದ್ಯ, ಅದು ನಿಮಗೆ ಮಕ್ಕಳೇ, ವಾಲಿಬಾಲ್ PUCಗೆ ಹಾಗೂ ಡಿಗ್ರಿ ಮಕ್ಕಳಿಗೆ. ಅದೇ ರೀತಿ ನಾವು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ಥ್ರೋಬಾಲ್ ಕೂಡ ಆಯೋಜಿಸಬೇಕಂತ ಅಂದಿದ್ರು. ಅದಕ್ಕಾಗಿ ನಾವು ಥ್ರೋಬಾಲನ್ನು ಮಹಿಳೆಯರಿಗೆ ಆಯೋಜಿಸಿದ್ದೇವೆ. ಕೆಲವು ಕೊರತೆಯಿಂದಾಗಿ ಪುರುಷರಿಗೆ ಆಯೋಜಿಸಲಿಕ್ಕೆ ಆಗಲಿಲ್ಲ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿದ್ದಾರೆ, ಇವತ್ತಿನ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ನಮ್ಮ ಶಾಂತರಾಮ್ ಶೆಟ್ಟರು, ಲೆಕ್ಕ ಪರಿಶೋಧಕರು. ಅವರದ್ದು ಪರಿಚಯ ಇಲ್ಲದವರು ಯಾರೂ ಇಲ್ಲ ಇರ್ಬೋದು, ಎಲ್ಲರಿಗೂ ಪರಿಚಯ ಇದೆ, ಲೆಕ್ಕ ಹಾಕಿಕೊಂಡೇ ಇರ್ತಾರೆ. ಅದಕ್ಕೋಸ್ಕರ ನಾನು ಕೂಡ ಇವತ್ತು ಲೆಕ್ಕ ಹಾಕಿದೆ. ನಮ್ಮದೊಂದು ಪಂದ್ಯಾಟ ಇದೆ, ವಾಲಿಬಾಲ್ ಪಂದ್ಯಾಟ, ಅದಕ್ಕೆ ಸರ್ ಬರಬೇಕು ಅಂತ. ಖಂಡಿತವಾಗಿಯೂ ಅವರು ಬೆಳ್ತಂಗಡಿಯಲ್ಲಿ ಬೇರೊಂದು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಚೇರ್ಮನ್ ಕೂಡ ಹೌದು ಅವರು. ಬೆಳ್ತಂಗಡಿಯಲ್ಲಿ ಅದರ ಬಗ್ಗೆ ಒಂದು ಕಾರ್ಯಕ್ರಮ ಇತ್ತು. ಆದರೆ ಕ್ರೀಡೆ ಅಂತೇಳಿದರೆ ಅವರಿಗೆ ಭಾರಿ ಇಷ್ಟ. ಹಾಗೆ ನಮಗೆ ರೋಟರಿ ಕ್ಲಬ್ಬಿನ ಅಧ್ಯಕ್ಷರು ಕೂಡ ಆಗಿದ್ದರು ಅವರು. ಎಲ್ಲ ಸಮಾಜ ಸೇವೆಯನ್ನು ಕೂಡ ಮಾಡುವವರು. ಜೀವನದಲ್ಲಿ ಯಾವುದಾದ್ರೂ ಸಾಧಿಸಬೇಕಾದರೂ ಗುರಿ ಮತ್ತು ಪರಿಶ್ರಮ ಅತ್ಯಗತ್ಯ. ಅನೇಕರು ಯಾವಾಗಲೂ ಕಷ್ಟಪಡಲು ತಯಾರಿದ್ದಾರೆ, ಆದರೆ ಇತರರಿಗೆ ಸಹಾಯ ರೂಪದಲ್ಲಿ ನೀಡುವವರು ಬಹಳ ಕಡಿಮೆ. ಅದು ಕಾಣುವುದು ಇತರರಿಗೆ ಸಹಾಯ ಮಾಡುವುದರಲ್ಲಿ ನಂಬರ್ 1 ಶ್ರೀಯುತ ಶಾಂತರಾಮ್ ಶೆಟ್ಟರು. ಇವತ್ತು ಈ ಆಯೋಜನೆ ಮಾಡಿದ ಪಂದ್ಯದಲ್ಲಿ 50ಕ್ಕಿಂತ ಜಾಸ್ತಿ ತಂಡಗಳು ಬಂದಿವೆ ಇವತ್ತು. ಅದು ನಮಗೆ ಖುಷಿ. ಆ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಕೇಳಿಕೊಂಡಾಗ ಖಂಡಿತವಾಗಿ ಒಪ್ಪಿ ಅವರು ಇವತ್ತು ಬಂದಿದ್ದಾರೆ. ನಿರ್ಮಲ ಮನಸ್ಸಿನ ಶ್ರೀ ಶಾಂತರಾಮ್ ಶೆಟ್ಟಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಉಷಾ ರಾಜಾರಾಮ್ ಅವರಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಸ್ಥಳೀಯ ಕಾರ್ಪೊರೇಟರ್ ಆಗಿ ನಮ್ಮದು ಆಗಮಿಸಿದ್ದಾರೆ ಶ್ರೀಮತಿ ಸಂಧ್ಯಾ ಆಚಾರ್ ಮೇಡಮ್. ಯಾವುದೇ ಕ್ರೀಡಾಕೂಟ ಇರಲಿ, ಪ್ರತಿಯೊಂದು ಕ್ರೀಡಾಕೂಟಕ್ಕೂ ಆಗಮಿಸಿ ತಮ್ಮ ಸಹಾಯ ಹಸ್ತವನ್ನು ನೀಡಿ ಪ್ರತಿ ಸಲ ನಮಗೆ ಸಹಕಾರವನ್ನು ನೀಡುತ್ತಾರೆ. ವಿಶಾಲ ಮನಸ್ಸಿನ ಸಕಾರಾತ್ಮಕ ದೃಷ್ಟಿಯುಳ್ಳ ಶ್ರೀಮತಿ ಸಂಧ್ಯಾ ಆಚಾರ್ ಮೇಡಮ್ಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಪಂದ್ಯಾಟಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ ನಮ್ಮ ವೀರಕೇಸರಿ ತಡಂಬೈಲ್ ಸುರತ್ಕಲ್ ಇಲ್ಲಿಯ ಅಧ್ಯಕ್ಷರು ಶ್ರೀಯುತ ಕೈಲಾಶ್ ಶೆಟ್ಟಿ ಹಾಗೂ ಸಂಚಾಲಕರು ಮAಗಳ ಪೂಜಾರಿ ಅವರು ಸಹ ಆಗಮಿಸಿದ್ದಾರೆ. ತುಂಬ ಸುರತ್ಕಲ್ನಲ್ಲಿ ಪ್ರತಿಷ್ಠಿತ ಸಂಘ ಸಂಸ್ಥೆ ಅಂತ ಹೇಳಿದರೆ ವೀರಕೇಸರಿ ನಿಮಗೆ ಗೊತ್ತಿರಬಹುದು. ಹಲವಾರು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಅದರಲ್ಲೂ ಸಹ ಟಗ್ ಆಫ್ ವಾರ್ ಹಗ್ಗ ಜಗ್ಗಾಟವನ್ನು ಮಾಡಿದ ಕೀರ್ತಿ ಅವರಿಗಿದೆ. ಪ್ರತಿಯೊಂದು ಸಂಘ ಸಂಸ್ಥೆಗಳನ್ನು ಒಗ್ಗೂಡಿಸಿಕೊಂಡು ನಮ್ಮ ಯೋಜನಾ ಒಕ್ಕೂಟಕ್ಕೆ ಹೃತ್ಪೂರ್ವಕ ಸಹಾಯ ಸಹಕಾರವನ್ನು ನೀಡುವವರು. ನಾವು ಕೂಡ ನಮ್ಮ ಈ ಸಂದರ್ಭದಲ್ಲಿ ನಿಮಗೆ ನಾನು ಹೇಳಿದೆ ಈಗಾಗಲೇ ಹೊಸತಾಗಿ ನಮ್ಮದು ಸಂಘ ರಚನೆ ಆದದ್ದು ಅಂತ. ಈ ಸಂದರ್ಭದಲ್ಲಿ ನಾವು ಕೇಳಿಕೊಂಡಾಗ ಒಕ್ಕೂಟದ ಸಹಯೋಗದೊಂದಿಗೆ ಅವರು ಕೂಡ ನಮಗೆ ಇವತ್ತು ಟೀ ಶರ್ಟನ್ನು ಡೊನೇಷನ್ ಆಗಿ ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವವಾಗಿ ಸ್ವಾಗತಿಸ್ತಾ ಶ್ರೀಯುತ ಕೈಲಾಶ್ ಶೆಟ್ಟಿ ಹಾಗೂ ಶ್ರೀಯುತ ಮಹಾಬಲ ಪೂಜಾರಿ ಅವರಿಗೆ ಹೃತ್ಪೂರ್ವಕವಾಗಿ ಸಂಘದ ವತಿಯಿಂದ ಸ್ವಾಗತಿಸ್ತೇನೆ. ಇನ್ನೋರ್ವ ಅತಿಥಿ ನಮ್ಮದು ಶುಭ್ರವಾಗಿ ಬಂದಿದ್ದಾರೆ. ನಮ್ಮ ಯುವ ವಕೀಲರು ಶ್ರೀಯುತ ರಾಘವೇಂದ್ರ ರಾವ್ ಅವರು. ನಾನು ಅವರನ್ನು ಮೊನ್ನೆ ವಿಸಿಟ್ ಮಾಡಿದಾಗ ತುಂಬ ಖುಷಿಯಾಯಿತು. ಕ್ರೀಡೆ ಬಗ್ಗೆ ವಕೀಲರು ಕೋರ್ಟಲ್ಲಿ ಕೇಳ್ತಾರಲ್ಲ ಕ್ವಶನ್ಸ್, ಅದೇ ರೀತಿ ನನ್ನಲ್ಲಿ ತುಂಬ ಕ್ವಶನ್ಸ್ ಕೇಳಿದರು. ಅವರು ನೋಟ್ರಿ ಕೂಡ ಹೌದು, ಭಾರತ ಸರ್ಕಾರದ ನೋಟ್ರಿ ಕೂಡ ಹೌದು. ಈ ಕ್ರೀಡಾಕೂಟ ನಡೆಸಲಿಕ್ಕೆ ಅವರಿಗೆ ಅಲ್ಲದೆ ಅವರು ಕ್ರಿಕೆಟ್
ಕ್ರಿಕೆಟ್ ಯುವ ವಕೀಲರ ಒಂದು ತಂಡವನ್ನು ಕೂಡ ಖರೀದಿಸಿದ್ದಾರೆ. ನಾಳ್ದು ಸುರತ್ಕಲ್ಲಲ್ಲಿ ಆಗುವುದಿದೆ ಅಂತೆ. ಹಾಗೆ ಯುವ ವಕೀಲರು ತುಂಬ ನಗುಮುಖದವರು. ನಮಗೆ ಈ ಸಂದರ್ಭದಲ್ಲಿ ನಾನು ಕೇಳಿಕೊಂಡಾಗ, ನಾನು ಒಕ್ಕೂಟದ ವತಿಯಿಂದ ಕೇಳಿಕೊಂಡಾಗ ಅವರು ಸಹಾಯವನ್ನು ಖಂಡಿತವಾಗಿ ನೀಡ್ತೇನೆ ಅಂತ ಹೇಳಿದರು. ನಿರ್ಭೀತ ವ್ಯಕ್ತಿತ್ವದ ಬಹುಮುಖ ಪ್ರತಿಭೆಯ ಧೀಮಂತ ವ್ಯಕ್ತಿ, ಕ್ರೀಡೆಯ ಬಗ್ಗೆ ಯಾವತ್ತೂ ಒಲವನ್ನಿಟ್ಟಿರುವವರು, ಅಲ್ಲದೆ ನಮ್ಮ ಕ್ರೀಡೆಗೆ ಇವತ್ತು ಪ್ರೋತ್ಸಾಹವನ್ನು ನೀಡುತ್ತಿರುವ ಶ್ರೀಯುತ ರಾಘವೇಂದ್ರ ರಾವ್ ನಮ್ಮ ಈ ಕರೆಗೆ ಹೋಗೊಟ್ಟು ಸ್ಪಂದಿಸಿ ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಈ ಪಂದ್ಯಾಟಕ್ಕೆ ವಿಶೇಷ ಅನುದಾನ ಒದಗಿಸಿ ನಾವು ಕ್ರೀಡಾಕೂಟ ಮಾಡ್ತೇವೆ ಅಂತ ಹೇಳುವ ಮೊದಲೇ ನಮಗೆ ಸ್ಪಂದನೆ ಕೊಟ್ಟವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು. ಎದುರಿಗೆ ಕಾಣುವ ಟ್ರೋಫಿ ಎಲ್ಲ ಕಾಣಬಹುದು ನಿಮಗೆ. ಅದನ್ನು ನೀಡಿದವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು. ಯಾಕೆಂತ ಹೇಳಿದರೆ ಶ್ರೀಯುತ ಪ್ರದೀಪ್ ಡಿಸೋಜ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ನಂತರ ಅವರು ಕೂಡ ಒಂದು ವಾಲಿಬಾಲ್ ಕ್ರೀಡಾಪಟು ಕೂಡ ಹೌದು. ವಾಲಿಬಾಲ್ ನಡೆಸುವುದಾದರೆ ಎಲ್ಲ ರೀತಿಯ ಸಹಕಾರವನ್ನು ಮೊದಲಾಗಿ ಅವರಾಗಿ ಹೇಳ್ತಾರೆ. ಈ ಕ್ರೀಡಾ ಪಂದ್ಯಾಟವನ್ನು ಯಶಸ್ವಿಗೊಳಿಸಲು ಸಹಕರಿಸಿ ನಮ್ಮ ಈ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ನೀಡಿ ಇನ್ನು ಮುಂದೆಯೂ ಕೂಡ ನಮ್ಮ ಅಸೋಸಿಯೇಷನ್ನ ಮೊದಲಾಗಿ ಅವರು ನಮ್ಮ ಅಡ್ವೈಸರಿ ಬೋರ್ಡಲ್ಲಿ ಇದ್ದಾರೆ. ಹಾಗೆ ಇನ್ನೂ ಕೂಡ ಈ ಪಂದ್ಯಾಟವನ್ನು ನಡೆಸಲಿಕ್ಕೆ ನಮಗೆ ಹೃತ್ಪೂರ್ವಕ ಸಹಾಯ ನೀಡಿ ಸಹಕರಿಸಬೇಕಾಗಿ ಕೋರಿಕೊಳ್ಳುತ್ತಾ ಇವತ್ತಿನ ಈ ಪಂದ್ಯಾಟಕ್ಕೆ ಆಗಮಿಸಿದ್ದೀವಿ ಸರ್. ನಿಮಗೆ ಕೂಡ ಹೃತ್ಪೂರ್ವಕ ಸ್ವಾಗತ. ಇನ್ನೋರು ಅತಿಥಿ ನಮ್ಮದು ಪರಿಶುದ್ಧ ಮನಸ್ಸಿನ ಪ್ರಾಮಾಣಿಕ ವ್ಯಕ್ತಿ, ಎಲ್ಲರಿಗೂ ಕೂಡ ಒಳ್ಳೆಯ ಮಾರ್ಗದರ್ಶನ ನೀಡಿದ್ದು, ಯಾವುದೇ ಘನ ಕಾರ್ಯಗಳನ್ನು ನೇರವಾಗಿ ನಡೆನುಡಿ ಮತ್ತು ಬುದ್ಧಿವಂತಿಕೆಯಿಂದ ಶ್ರಮವಹಿಸಿ ಎಲ್ಲ ಕಾರ್ಯವನ್ನು ಸುಲಲಿತವಾಗಿ ನಡೆಸಿಕೊಡುವ ನಮ್ಮ ಸತೀಶ್ ಕುಮಾರ್ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್. ಅವರ ವ್ಯಕ್ತಿತ್ವ ಹಾಗೆ ನಿರ್ಭೀತ ವ್ಯಕ್ತಿತ್ವ. ನಮಗೆ ಒಳ್ಳೆಯ ಅಧ್ಯಕ್ಷರು ಸಿಕ್ಕಿದ್ದಾರೆ. ಮೊದಲು ಸುರೇಶ್ ಬಾಬಿದ್ರು, ಅವರು ಕೂಡ ತುಂಬ ಸಮಯ ವಾಲಿಬಾಲ್ ಅಸೋಸಿಯೇಷನ್ ನಡೆಸಿಕೊಟ್ಟು ಅವರ ಕ್ಲಬ್ ಟೀಮ್ ಕೂಡ ಮುನ್ನಡೆಸ್ಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಯುತ ಸತೀಶ್ ಕುಮಾರ್ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕಾರ್ಯದರ್ಶಿಗಳು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಶ್ರೀಯುತ ಶಂಕರ್ ಶೆಟ್ಟಿ ಅವರು. ಸಹನೆ ಸಹೋದರತ್ವದ ನಿರ್ಮಲ ಮನಸ್ಸಿನ ವಿನಮ್ರ ವ್ಯಕ್ತಿ, ಬದುಕನ್ನು ಅರ್ಥಪೂರ್ಣವಂತೆ ಆಗುವಂತೆ ಸಹಕರಿಸುವ ಶ್ರೀಯುತ ಶಂಕರ್ ಶೆಟ್ಟಿ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಈ ಕ್ರೀಡಾಕೂಟಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡುವವರು ಉಷಾ ರಾಜಾರಾಮ್. ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಅಧ್ಯಕ್ಷರುಗಳು ಮೆನ್ ಅಂದರೆ ಗಂಡಸರೇ ಇರೋದು. ನಮ್ಮ ಮಂಗಳೂರಲ್ಲಿ ಮಾತ್ರ ನಾವು ಲೇಡೀಸ್ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿದ್ದೇವೆ. ಆದರೆ ಉಳಿದವರೆಲ್ಲ ಸಾಧಾರಣ ನಮ್ಮಲ್ಲಿ ಮೆನ್ ಸೆಕ್ಷನ್ನೇ ಇರೋದು. ಅವರೆಲ್ಲ ಪ್ರೋತ್ಸಾಹದಿಂದ ನಾವು ಇವತ್ತು ಈ ಪಂದ್ಯಾಟವನ್ನು ಯಶಸ್ವಿಯಾಗಿ ಆಯೋಜಿಸಿದ್ದೇವೆ. ಅದಕ್ಕೆ ಇವತ್ತಿನ ಸಂಪೂರ್ಣ ಸಹಕಾರ ನೀಡಿದವರು ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಉಷಾ ರಾಜಾರಾಮ್ ಸರ್. ಅವರಿಗೆ ನಾನು ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ದೈಹಿಕ ಶಿಕ್ಷಣ ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಕೂಡ ಆಗಮಿಸಿದ್ದಾರೆ. ಅಲ್ಲದೆ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಆಗಮಿಸಿದ್ದಾರೆ. ಅಲ್ಲದೆ ನಮಗೆ ಯೂನಿವರ್ಸಿಟಿಯಿಂದ 4 ಜನ ರೆಫ್ರಿ ಮಾಡಲಿಕ್ಕೆ ದೈಹಿಕ ಶಿಕ್ಷಣ ಉಪನ್ಯಾಸಕರು ಕೂಡ ಆಗಮಿಸಿದ್ದಾರೆ. ಈ ತಾಲೂಕು ವತಿಯಿಂದ ಅವರೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಆರೋಗ್ಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಪ್ರೆಸ್ನವರು ಮತ್ತು ಊಟ ವ್ಯವಸ್ಥೆ ಮಾಡಿದೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ನಮಸ್ತೆ. ನಮ್ಮ ಕೇಂದ್ರ ಬಿಂದು ಅಂತ ಹೇಳಿದರೆ ನನಗೆ ಯಾವುದಕ್ಕೆ ಕೂಡ ಒಂದು ಹಿರಣ್ಯಕಶಿಪನಾಗಿ ಅದರಲ್ಲಿ ದೇವರು ಇದ್ದಾನಂತ ಹೇಳಿದರೆ ಅದರಲ್ಲಿ ಆ ಕಂಬದಲ್ಲಿ ದೇವರು ಇದ್ದಾನೆ. ಆ ದೇವರು ನನಗೆ ಶ್ರೀಯುತ ಗಿರೀಶ್ ಶೆಟ್ರು. ಯಾಕೆಂತ ಹೇಳಿದರೆ ನಮ್ಮದು ಯಾವುದೇ ಕಾರ್ಯಕ್ರಮಕ್ಕೆ ಕೂಡ ನಾನು ಫಸ್ಟ್ ಕೇಳಿಕೊಳ್ಳೋದು ಗಿರೀಶ್ ಶೆಟ್ರನ್ನು. ಯುವ ವಕೀಲರವರು ಎಲ್ಲ ರೀತಿಯ ಸಹಕಾರವನ್ನು ಕೊಡುವವರು. ಮೊದಲಿಂದ ಯೋಜನಾ ಒಕ್ಕೂಟದ ಅಧ್ಯಕ್ಷರವರು, ತಾಲೂಕು ಯೋಜನಾ ಒಕ್ಕೂಟದ ಯಾವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದವರು, ತುಂಬ ಸಹಕಾರ ನೀಡಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಯಾವುದೇ ಕಾರ್ಯಕ್ರಮ ನಡೆಸಬೇಕಾದ್ರೆ ನೀವು ಗಿರೀಶ್ ಶೆಟ್ರ ಹತ್ರ ಹೋಗಿ ಅವರು ಯಾವ ರೀತಿಯಲ್ಲಿ ಈ ಸಂಘ ಸಂಸ್ಥೆಗಳನ್ನು ನೋಂದಣಿ ಮಾಡೋದಾಗಲಿ ಯಾವುದೇ ಕೆಲಸಗಳನ್ನು ಕೂಡ ಅವರು ಎಲ್ಲದಕ್ಕೂ ಸಹಕಾರ ನೀಡುವವರು ಶ್ರೀಯುತ ಗಿರೀಶ್ ಶೆಟ್ರು, ಯುವ ವಕೀಲರು. ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನನ್ನ ಸಹೋದರ ಥರ ಇದ್ದಾರೆ ನನಗೆ ಬೆನ್ನೆಲುಬಾಗಿ. ಸರ್, ನಿಮಗೆ ಹೃತ್ಪೂರ್ವಕ ಸ್ವಾಗತ. ಎಲ್ಲ
ಕ್ರೀಡಾಪಟುಗಳನ್ನು ಹಾಗೆ ಎಲ್ಲ ಅತಿಥಿಗಳನ್ನು ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿರುವಂಥ ನಮ್ಮ ಅಸೋಸಿಯೇಷನ್ನ ಕಾರ್ಯದರ್ಶಿಗಳು ಶ್ರೀಮತಿ ಲಿಲಿ ಪಯಸ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿದ್ದೇನೆ. ವಿಶೇಷವಾಗಿ ಮಾಧ್ಯಮದ ಬಂಧುಗಳು ಹಾಗೆ ನಮ್ಮ ಈ ದಿವಸದ ಹೊಸಕರೂರು ಮಾಧ್ಯಮದ ನಮ್ಮ ಆಸಿಫ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿದ್ದೇವೆ. ಬಂಧುಗಳೇ, ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಅದಕ್ಕೆ ಧ್ಯೇಯೋದ್ದೇಶಗಳಿದ್ದಾವೆ. ನಾವು ಯಾವ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಈ ಸಂಘಟನೆಯನ್ನು ಮಾಡಿದ್ದೇವೆ ಇದರ ವಿಚಾರವಾಗಿ ಪ್ರಾಸ್ತಾವಿಕವಾಗಿ ಮಾತಾಡಬೇಕಂತೇಳಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ನಮ್ಮ ಅಸೋಸಿಯೇಷನ್ನ ಅಧ್ಯಕ್ಷೆ ಶ್ರೀಮತಿ ಉಷಾ ರಾಜಾರಾಮ್ ಮೇಡಮ್ ಅವರು. Everyone gathered here. It's me great pleasure to see so many of you gathered here today. I extend warm welcome to all our special guests in the dais. Thank you all of taking time out of your busy schedule and being part of this volleyball tournament and throwball tournament. Organize this tournament is very special for us, as this is the first tournament organized by Mangalore Taluk Volleyball Association after the formation of in September 21. But to organize such a tournament at this level would not be possible without your support of the Youth Service Officer Mangalore, through which we would like to encourage our youth to participate and recognize at higher level. It makes me very happy to announce that we have nearly 50 teams participating this volleyball and throwball tournaments. None of these arrangements would be possible without the support and contribution of our youth service office staff, our DK district association, ex-players of our taluk and my association members. On behalf of our association, I would like to personally thank to all our guests again. I would like to inform you that addition to making its name in the field of education in Dakshina Kannada has made it mark in the field of volleyball as well. As per my understanding, more than 50 players have represented Karnataka on various occasions, may have gone ahead to represent India as well. In the Mangalore Taluk Association want to increase number of near future, therefore I would humble request to support, further help us to build a indoor stadium to Mangalore for young generation like who have gathered here to showcase their skill over here today. This will be help our association to proud platform for our young players to grow, make our district proud various level. Sir, I am requesting for this, especially our MLA Sri Vedavas Kamath. Some other reason he didn't come today, but I am requesting him to help us to for one indoor stadium in Mangalore Taluk. Association would like to recognize our all players who represented in the state today. Today we are doing few honors. In future we are recognizing all our state players in Mangalore Taluk. Last but least, I wanted to thank you all press and media staff of being part of this event, covering the action closely. Thank you all. Kindly enjoy the tournament and hold up the spirit of sportsmanship. I am happy to tell that what I am today because of volleyball. So I am requesting all players to do your best game and come up with the volleyball. You will reach higher level. Thank you and God bless you all. ಪ್ರಾಸ್ತಾವಿಕ ಮಾತುಗಳೊಂದಿಗೆ ನಮ್ಮ ಈ ಒಂದು ಅಸೋಸಿಯೇಷನ್ನ ಧ್ಯೇಯೋದ್ದೇಶಗಳ ಬಗ್ಗೆ ಮಾತಾಡಿರುವಂಥ ನಮ್ಮ ಅಧ್ಯಕ್ಷರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗ ಕಾರ್ಯಕ್ರಮ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನು ಮಾಡಬೇಕಂತೇಳಿ ನಮ್ಮ ಅತಿಥಿಗಳ ವಿನಂತಿ ಮಾಡಿಕೊಡ್ತಿದ್ದೇನೆ. ಶ್ರೀಯುತ CA ಶಾಂತರಾಮ್ ಶೆಟ್ಟಿ, ಚೇರ್ಮನ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೂ ನಮ್ಮೆಲ್ಲ ಅತಿಥಿಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು, ಹಾಗೆ ನಮ್ಮ ವಿಶೇಷವಾಗಿ ನಮ್ಮ ಅಸೋಸಿಯೇಷನ್ ಪದಗ್ರಹಣ ಕಾರ್ಯಕ್ರಮ ಕೂಡ ಹೌದು. ಈ ಒಂದು ವಾಲಿಬಾಲ್ ಅಸೋಸಿಯೇಷನ್ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ಈ ದಿವಸ ನಾವು ಮಾಡುವಂಥ ಕಾರ್ಯಕ್ರಮಗಳಿರ್ಬೋದು, ನಮ್ಮೆಲ್ಲ ಪ್ರಾರ್ಥನೆಗಳಿರ್ಬೋದು, ಎಲ್ಲವೂ ಕೂಡ ಮುಂದಕ್ಕೆ
ಅಸೋಸಿಯೇಷನ್ನ ಬೆಳವಣಿಗೆಗೆ ಇದೆಲ್ಲೂ ಕೂಡ ಸಹಕಾರ ಬೇಕು. ನಮ್ಮೆಲ್ಲ ಅತಿಥಿಗಳು ಸೇರಿಕೊಂಡು ದೀಪ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಸಿಕೊಡ್ಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಬೆಳಗಿಸುವ ಮೂಲಕ ಮಂಗಳೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನ ಒಂದು ವಿದ್ಯುಕ್ತ ಉದ್ಘಾಟನೆ, ಅದರೊಟ್ಟಿಗೆ ಈ ದಿವಸದ ಎಲ್ಲ ಪಂದ್ಯಾಟಗಳ ಉದ್ಘಾಟನೆ ಕೂಡ ದೀಪ ಬೆಳಗಿಸುವ ಮೂಲಕ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ಚೆಲ್ಲುವಂಥ, ಹಾಗೆ ಕ್ರೀಡಾ ಪ್ರತಿಭೆಗಳು ಕತ್ತಲೆಯಲ್ಲಿದ್ದು ಯಾವುದೇ ರೀತಿ ಅವಕಾಶ ಸಿಗದಿರುವಾಗ ಎಲ್ಲರಿಗೂ ಕೂಡ ಒಂದು ಬೆಳಕಿನ ರೂಪದಲ್ಲಿ ಒಂದು ವಾಲಿಬಾಲ್ ಅಸೋಸಿಯೇಷನ್ನ ಮೂಲಕ ಎಲ್ಲರೂ ಕೂಡ ತಮ್ಮ ಪ್ರತಿಭೆ ಹೊರಬರಲಿಕ್ಕಾಗಿ ಒಂದು ಅವಕಾಶವನ್ನು ನೀಡಿರುವಂಥ ಅಸೋಸಿಯೇಷನ್ಗೆ ಹಾಗೆ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಭಾಳ ಬೇಸರ ಹಾಗೂ ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಅನುಭವಿಸ್ತಿರುವವರು ಇವತ್ತು ಔಟ್ಡೋರಿಗೆ ಬಂದು ಇವತ್ತೊಂದು ಅಸೋಸಿಯೇಷನ್ ಮೂಲಕ ಒಳ್ಳೆಯ ಕ್ರೀಡೆಯನ್ನು ನೀವು ಸ್ಟಾರ್ಟ್ ಮಾಡಿದ್ದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ವೆರಿ ಗುಡ್. ಮೊದಲಿಗೆ ಇವತ್ತಿನ ಈ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಆದರಣೀಯ ಗಣ್ಯರೇ ಹಾಗೂ ಇದರ ಅಧ್ಯಕ್ಷರಾದಂಥ ಉಷಾ ರಾಜರಾಮ್ ಅವರೇ ಹಾಗೂ ಸೆಕ್ರೆಟರಿ ಆದ ಲಿಲ್ಲಿ ಪಾಯಸ್ ಅವರೇ ಹಾಗೂ ಖಜಾಂಚಿಗಳಾದ ಭಾಸ್ಕರ್ ಶೆಟ್ಟಿ ಅವರೇ ಹಾಗೂ ಇವತ್ತಿನ ಕೇಂದ್ರ ಬಿಂದುಗಳಾದಂಥ ಎಲ್ಲ ಕ್ರೀಡಾಪಟುಗಳೇ ಹಾಗೂ ನನ್ನ ಮಿತ್ರರೇ, ಬಹುಶಃ ನನಗೆ ಖುಷಿ ಯಾಕೆ ಅಂತ ಹೇಳಿದರೆ ಕ್ರೀಡೆ ಅಂತ ಹೇಳೋದು ಬಹಳ ಮುಖ್ಯ. ಕಳೆದ 2 ವರ್ಷದಿಂದ ಮನುಷ್ಯನಿಗೆ ಬಹುಶಃ ನಿಮಗೆ ಗೊತ್ತಿದ್ದ ಹಾಗೆ ಕ್ರೀಡಾ ಚಟುವಟಿಕೆ ಇರಬಹುದು, ಕೇವಲ ಪಾಠ ಪುಸ್ತಕ ಹಾಗೂ ನಮ್ಮ ಬಿಸ್ನೆಸ್ ಇದ್ದರೆ ಎಷ್ಟು ನಮಗೆ ಮಾನಸಿಕ ತೊಂದರೆ ಆಗ್ತದೆ ಅಂತ ಹೇಳೋದಕ್ಕೆ ನಮಗೆಲ್ಲರಿಗೂ ಗೊತ್ತಿದೆ. ಬಹುಶಃ ನೀವತ್ತು ಪೇಪರ್ ಓದುವಾಗ ಭಾಳ ಖುಷಿ ಆಯಿತು. ಕೊರೋನಾ 3ನೇ ಅಲೆ ಅಂತ್ಯವಾಗ್ತಾ ಇದೆ ಅಂತ ಹೇಳೋದು ಅಂತ್ಯವಾಗಿದೆ. ಇನ್ನು ಕೇವಲ ಬಹುಶಃ ಮಾರ್ಚ್ ಒಳಗೆ ಇದರ ಬ್ಯಾಲೆನ್ಸ್ ಶೀಟ್ ಮುಗೀತದೆ. ಹಾಗಾಗಿ ನೀವೆಲ್ಲ ಈ ಕ್ರೀಡೆಯನ್ನು ಮುಂದೆ ತೆಗೆದುಕೊಂಡು ಹೋಗಿ ಅದರೊಂದಿಗೆ ಎಲ್ಲ ನಿಮ್ಮ ಪಠ್ಯ ಪುಸ್ತಕ ಅಥವಾ ನಿಮ್ಮ ಎಕ್ಸಾಮ್ಸ್ಗಳನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳುವಂಥದ್ದು ನನ್ನ ಕೋರಿಕೆ. ಬಹುಶಃ ನಮಗೆಲ್ಲ ಗೊತ್ತಿದ್ದಾಗ ಇವತ್ತು ಆ ಇನ್ವಿಟೇಷನಲ್ಲಿ ನೋಡಿದೆ ಮಹಿಳೆಯರಿಗಾಗಿ ಥ್ರೋಬಾಲ್ ಅಂತ ಹೇಳಿ. ಬಹುಶಃ ಮಹಿಳೆಯರಲ್ಲದೆ ಇಲ್ಲಿ ನಮ್ಮ ಹುಡುಗರಿಗೂ ಸಹ ಇಲ್ಲಿ ವಾಲಿಬಾಲ್ ಸಹ ಇದೆ ಅಂತ ಹೇಳಿ ಅಂತ ಗೊತ್ತಾಯಿತು. ಬಹುಶಃ ಜಾಸ್ತಿ ಮಹಿಳೆಯರಲ್ಲಿ ಕಾಣ್ಕೊಡ್ತಿದ್ದಾರೆ. ಬಹುಶಃ ಮಹಿಳೆಯರು ಎಲ್ಲಿಯವರೆಗೆ ಮುಂದೆ ಬಂದಿದ್ದಾರೆ, ಬಹುಶಃ ಬರಬೇಕು ಅವರು. ಬಹುಶಃ ಇವತ್ತು ಅಸೋಸಿಯೇಷನಲ್ಲಿ ಮೇಡಮ್ ಹೇಳಿದರು, ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಮಹಿಳೆಯರಿರುವುದು ಪ್ರಥಮ ಅಂತ ಹೇಳೋದು ಬಹಳ ಒಂದು ಒಳ್ಳೆಯ ಇದು. ಬಹುಶಃ ನನಗೆ ಭಾಳ ಖುಷಿ ಆಗ್ತದೆ. ಇನ್ನೊಂದು ನಾನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ನಮ್ಮ CA ಹಿಸ್ಟ್ರಿಯಲ್ಲಿ, ಭಾರತದ ಹಿಸ್ಟ್ರಿಯಲ್ಲಿ ಪ್ರಥಮ ಬಾರಿಗೆ ಮೊನ್ನೆ CA ಎಕ್ಸಾಮಲ್ಲಿ 37 ಜನ ಮಹಿಳೆಯರು CA ಪಾಸ್ ಆಗುವುದರ ಒಂದು ರೆಕಾರ್ಡ್ ಮಾಡಿದ್ದಾರೆ. ಬಹುಶಃ 5-10 ಕಷ್ಟದಲ್ಲಿ ಆಗುವಂಥದ್ದು 37 ಜನ CA ಹುಡುಗಿಯರು ಪಾಸಾಗಿದ್ದಾರೆ ಅಂತ ಹೇಳಿದರೆ ಇವತ್ತು ಲೆಕ್ಕ ಪರಿಶೋಧನೆ ಇನ್ನು ನಮ್ಮ ಹೇಗೆ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸನ್ನು ಹಿಡ್ಕೊಂಡಿದ್ದಾರೆ ಅದೇ ಥರ ಮಹಿಳೆಯರು ಇವತ್ತು ಲೆಕ್ಕಾಚಾರ ಅವರ ಕೈಯಲ್ಲಿ ಹಿಡ್ಕೊಳ್ತಾರೆ. ಬಹುಶಃ ಪ್ರತಿ ಮನೆಯಲ್ಲಿಯೂ ಮಹಿಳೆಯ ಲೆಕ್ಕಾಚಾರ ಇರುವುದರಿಂದ ಇವತ್ತು ಬಿಸ್ನೆಸ್ಸಿಗೂ ಸಹ ಲೆಕ್ಕಾಚಾರಕ್ಕೆ ಅವರೇ ಮುಂದೆ ಬರ್ತಾರೆ ಅಂತ ಹೇಳೋದು ಭಾಳ ಖುಷಿ ಆಗ್ತಿದೆ. ಬಹುಶಃ ಮಾರ್ಚ್ 8ಕ್ಕೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಯನ್ನು ನಮ್ಮ ರೆಡ್ ಕ್ರಾಸ್ ಆಚರಿಸ್ತದೆ. ನಿಮ್ಮಲ್ಲಿ ಒಳ್ಳೆಯ ಎಕ್ಸೆಲ್ ಪ್ರತಿಭೆಗಳಿದ್ದರೆ ಖಂಡಿತ ಹೇಳಿದರೆ ನಾವು ಆ ಒಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಯಲ್ಲಿ ಅವರನ್ನು ನಾವು ರೆಕಗ್ನೈಸ್ ಮಾಡ್ಬೋದು. ಈಗಾಗಲೇ ನಾವು ಕೆಲವು ಕಾರ್ಯಕ್ರಮಗಳ ಸ್ಟ್ರಾಟಜಿಯನ್ನು ಹಾಕಿಕೊಂಡಿದ್ದೇವೆ. ಬಹುಶಃ ಇಂತಹ ಒಂದು ಕಾರ್ಯಕ್ರಮ ಈ ವಾಲಿಬಾಲ್ ಅಸೋಸಿಯೇಷನ್ ಸ್ಟಾರ್ಟ್ ಆದ ಇಮಿಡಿಯೇಟ್ ಆಗಿ ಇಂಥ ಒಂದು ಒಳ್ಳೆಯ ತಾಲೂಕು ಲೆವೆಲ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವುದು ನಮಗೆಲ್ಲರಿಗೂ ಖುಷಿ ಆಗ್ತಾ ಇದೆ. ಬಹುಶಃ ಲಿಲ್ಲಿ ಪಾಯಸ್ ಮೇಡಮ್ ಅವರು ನನ್ನನ್ನು ಕರೆದಾಗ ನಾನು ಬರುವುದಿಲ್ಲ, ಕಷ್ಟ ಆಗ್ತದೆ ನನಗೆ, ಬೆಳ್ತಂಗಡಿಯಲ್ಲಿ ಒಂದು ಕ್ಯಾನ್ಸರ್ ಡಿಟೆಕ್ಷನ್ ಪ್ರೋಗ್ರಾಮ್ಗೆ ಹೋಗಬೇಕಂತ ಹೇಳಿದಾಗ ಬಹುಶಃ ಅವರು ಲಿಟ್ರಲಿ ಡ್ರ್ಯಾಗ್ಡ್ ಅಂತ ಹೇಳ್ಬೋದು, ಬರಲೇಬೇಕಂತ ಹೇಳಿ ನನ್ನನ್ನು ಒತ್ತಾಯ ಮಾಡಿದಾಗ ನಾನು ಖಂಡಿತ ಬರ್ತೇನೆ, ಯಾಕೆಂದರೆ ಕ್ರೀಡೆ ನನಗೆ ಭಾಳ ಖುಷಿ. ಆದರೆ ನಾನು ಆಲ್ರೆಡಿ ಕಮಿಟೆಡ್. ಬಹುಶಃ ನಮ್ಮ ವೈಸ್ ಚೇರ್ಮನ್ ಬೇರೆಯವರು ನಾನು ಅಲ್ಲಿ ಕಳಿಸಿದೆ. ಬಹುಶಃ ಇವತ್ತಿಲ್ಲಿ ನೋಡುವಾಗ ನನಗೆ ಈ ಮಂಗಳೂರು ತಾಲೂಕಿನಲ್ಲಿ ಇಷ್ಟೊಂದು ಒಳ್ಳೆಯ ಪ್ರೋಗ್ರಾಮ್ಗಳು ನಡಿಬೇಕಾದ್ರೆ ಸರಿಯಾದ ಇಂಡೋರ್ ಸ್ಟೇಡಿಯಂ ಬೇಕಾಗ್ತದೆ. ಇಲ್ಲಿ ಸ್ಮಾರ್ಟ್ ಸಿಟಿ ಆದರೆ ಕೇವಲ ಸಿಟಿ ಸ್ಮಾರ್ಟ್ ಅಲ್ಲ, ನಮ್ಮ ಮಕ್ಕಳನ್ನು ಸ್ಮಾರ್ಟ್ ಮಾಡಲಿಕ್ಕೆ ಸ್ಮಾರ್ಟ್ ಆದಂಥ ಸ್ಟೇಡಿಯಮ್ಸ್ ಬೇಕು. ಇಂಡೋರ್ ಸ್ಟೇಡಿಯಮ್ಸ್ ಅದು ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಅಥವಾ ಯಾವುದೇ ಸ್ಕೇಟಿಂಗ್ ಇರ್ಬೋದು. ಇಟ್ ಈಸ್ ವೆರಿ ವೆರಿ ರಿಕ್ವೈರ್ಡ್. ಹೆಲ್ತ್, ಹ್ಯಾಪಿನೆಸ್, ಹಾರ್ಮನಿ ಇದು 3 ನಿಮಗೆ ಬೇಕಂತ ಹೇಳಿದರೆ ನೀವು ಕೇವಲ ಪಠ್ಯ ಪುಸ್ತಕ ಅಲ್ಲ, ನಿಮಗೆ ಕ್ರೀಡೆ ಖಂಡಿತ ಬೇಕು. ಒಬ್ಬ ಕ್ರಿಕೆಟ್ ಪ್ಲೇಯರ್ ಅಥವಾ ಒಬ್ಬ ಡೈಲಿ ಆ ಒಂದು ಪ್ಲೇ ಮಾಡುವಂಥ ಒಂದು ವ್ಯಕ್ತಿಯನ್ನು ಮಾತಾಡಿಸಿದಾಗ ಅವನಿಗೆ ಎಷ್ಟು ಒಂದು ಸಮಾಧಾನ ಇರ್ತದೆ ಅಂತ ಹೇಳಿದರೆ ಈ ಕ್ರೀಡೆಯ ಒಂದು ಪ್ರಭಾವ. ಅದೇ ರೀತಿ
ಇನ್ನು ಒಂದು ವಿಷಯ ನಾನು ಹೇಳಿ ಮುಗಿಸ್ತೇನೆ. ನಾನು ರೆಡ್ ಕ್ರಾಸ್ ಚೇರ್ಮನ್ ಆಗಿ ಹೇಳುವಂಥದ್ದು, ಬಹುಶಃ ಆಲ್ರೆಡಿ ಇಲ್ಲಿ ಯೂತ್ ರೆಡ್ ಕ್ರಾಸ್ ಸ್ಟೂಡೆಂಟ್ಸ್ಗಳು ಇಲ್ಲಿ ಇದ್ದಾರಂತ ಕಾಣ್ತೇನೆ. ನೀವು ನಮ್ಮ ಒಂದು ಜನರ ಇದಕ್ಕೋಸ್ಕರ ಈ ವಾಲಂಟರಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಾವು ಮಾಡ್ತಾ ಇರ್ತೇವೆ. ಈ ಸ್ಟೂಡೆಂಟ್ ಕಮ್ಯುನಿಟಿ ಎಸ್ಪೆಷಲಿ ಒಂದು ಬ್ಲಡ್ ಡೊನೇಷನ್ನ ನೀವು ಮಾಡಬೇಕು ಖಂಡಿತ. ಇದರಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಮತ್ತು ನೀವು ಒಂದು 3 ಜೀವವನ್ನು ಉಳಿಸ್ತೀರಿ. ಒಂದು ಬ್ಲಡ್ 1 ಯೂನಿಟ್ ಕೊಟ್ಟರೆ. ಬಹುಶಃ ನಿಮ್ಗೆ ಗೊತ್ತಿದ್ದ ಹಾಗೆ ಒಂದು ಸೇಯಿಂಗ್ಸ್ ಇದೆ, ಸೊ ಟು ಸೇವ್ ದ ಲೈಫ್ ನೀಡ್ ನಾಟ್ ಬಿ ಎ ಡಾಕ್ಟರ್, ಜಸ್ಟ್ ಡೊನೇಟ್ ದ ಬ್ಲಡ್. ಇದರ ಅರ್ಥ ನೀವು ಒಂದು ಬ್ಲಡ್ ಡೊನೇಟ್ ಮಾಡಿದರೆ ವೆರಿ ವೀಕರ್ ಆ್ಯಂಡ್ ವಲ್ನರೇಬಲ್ ಸೆಕ್ಷನ್ ಆಫ್ ಸೊಸೈಟಿಯ ಒಂದು ವ್ಯಕ್ತಿಗೆ ಒಂದು ಬ್ಲಡ್ ಮುಟ್ತದೆ. ಯಾಕಂದರೆ ಇವತ್ತು ಲೇಡಿ ಗೋಷನ್ ಹಾಸ್ಪಿಟ್ಲಲ್ಲಿ ನಮ್ಮ ರೆಡ್ ಕ್ರಾಸಿಂದ ತಿಂಗಳಿಗೆ 500ರಿಂದ 600 ಯೂನಿಟನ್ನು ಉಚಿತವಾಗಿ ಕೊಡ್ತಿರುವುದು ನಿಮ್ಮ ಯುವಕರ ಬ್ಲಡ್ ಬಿಟ್ಟರೆ ಬೇರೆ ಯಾರದ್ದಲ್ಲ. ಹಾಗಾಗಿ ಇವತ್ತು ದೇಶ ಕಾಪಾಡಲು ಸೈನಿಕರು ರಕ್ತ ಕೊಡ್ತಾ ಇದ್ದರೆ, ನೀವು ದೇಹ ಕಾಪಾಡಲು ರಕ್ತ ಕೊಟ್ಟರೆ ಈ ದೇಹ ಮತ್ತು ದೇಶ ವೆರಿ ಇಂಪಾರ್ಟೆಂಟ್. ಅದರಿಂದ ಮುಂದೆ ಏನೇ ಇಲ್ಲ, ನಮ್ಮ ದೇಹ ಉಳಿದ್ರೆ ದೇಶ ಉಳಿತದೆ, ದೇಶ ಉಳಿದ್ರೆ ದೇಹ ಉಳಿತದೆ ಅಂತ ಹೇಳ್ತಾ ನನ್ನ ಕೊಟ್ಟ ಅವಕಾಶಕ್ಕೆ ಒಂದಿಷ್ಟು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿಕೊಂಡು ಇನ್ನಷ್ಟು ನಮ್ಮ ಪ್ರತಿಭೆಗಳು ಹೊರಬರಬೇಕು, ಎಲ್ಲವೂ ಕೂಡ ಸರ್ಕಾರದ ಒಂದು ಸಪೋರ್ಟ್ ಕೂಡ ಬೇಕು ಎನ್ನುವಂಥ ಒಂದು ವಿಚಾರವಾಗಿ ಬಹಳ ಉತ್ತಮವಾಗಿ ಪ್ರೋತ್ಸಾಹದಾಯಕ ಮಾತುಗಳಾಡಿರುವಂಥ ಶ್ರೀಯುತ ಶಾಂತರಾಮ್ ಶೆಟ್ಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ ಸರ್. ಕಾರ್ಯಕ್ರಮ ಬಹಳ ಚುಟುಕಾಗಿ ನಾವು ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕಿದ್ದೇವೆ. ಈಗ ವಿಶೇಷವಾದಂಥ ನಮಗೊಂದು ಲೋಗೋವನ್ನು ನಾವು ಒಂದು ಬಿಡುಗಡೆ ಮಾಡಿದ್ದೇವೆ. ನಮ್ಮ ತಾಲೂಕು ಅಸೋಸಿಯೇಷನ್ನ ಒಂದು ಲೋಗೋವನ್ನು ಬಿಡುಗಡೆ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಇದನ್ನು ಕೈಲಾಸ್ ತಡಮೈಲ್ ಅಧ್ಯಕ್ಷರು ವೀರಕೇಸರಿ ರಿಜಿಸ್ಟರ್ ತಡಮೈಲ್ ಸುರತ್ಕಲ್ ಇವರು ನಡೆಸಿಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಟಿ ಶರ್ಟ್ನೊಂದು ನಮಗೆ ಕೊಡುಗೆಯನ್ನು ಕೂಡ ನೀಡಿದ್ದಾರೆ. ನಾವು ಅದನ್ನು ನಮ್ಮ ಅಂಕಣದಲ್ಲಿ ಮಾಡಲಿಕ್ಕೆ ಇರುವುದರಿಂದ ನಮ್ಮೆಲ್ಲ ಅತಿಥಿಗಳ ಎಲ್ಲ ಜೊತೆ ಸೇರಿಕೊಂಡು ಈ ಒಂದು ಲೋಗೋವನ್ನು ಬಿಡುಗಡೆ ಮಾಡಬೇಕಂತ ವಿನಂತಿ ಮಾಡಿಕೊಡ್ತೀವಿ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಈ ಒಂದು ಲೋಗೋ, ಬಹುಶಃ ಇದು ಮಂಗಳೂರು ತಾಲೂಕು ಅಸೋಸಿಯೇಷನ್ ಒಂದು ಗುರುತು. ಈ ಗುರುತು ಎಲ್ಲಿದೆ, ಅಲ್ಲಿ ಮಂಗಳೂರು ಅಸೋಸಿಯೇಷನ್ ವಾಲಿಬಾಲ್ ಅಸೋಸಿಯೇಷನ್ ಇದೆ ಎನ್ನುವಂಥ ಒಂದು ಗುರುತನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಲೋಗೋ ಬಿಡುಗಡೆ ಮಾಡಿದಂಥ ನಮ್ಮ ಅತಿಥಿಗಳಿಗೆ ನಮ್ಮ ಲೋಗೋಗೆ ಒಂದು ಗೌರವವನ್ನು ಸಲ್ಲಿಸುವ ಜೋರಾದ ಚಪ್ಪಾಳೆಯೊಂದಿಗೆ. ವಾಲಿಬಾಲ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಪದವಿ ಮತ್ತು ವಿದ್ಯಾ ಬಾಲಕಿಯರ ವಾಲಿಬಾಲ್ ಹಾಗೂ ಥ್ರೋಬಾಲ್ ತಂಡಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಮಿತ್ರರಾದಂಥ ಶ್ರೀ ಶಾಂತರಾಮ್ ಶೆಟ್ಟಿ ಅವರೇ, ಅದೇ ರೀತಿ ಪ್ರದೀಪ್ ಡಿಸೋಜ್ ಅವರೇ, ಅದೇ ರೀತಿ ಸುನೀಲ್ ಕುಮಾರ್ ಅವರೇ, ಅದೇ ರೀತಿ ಕೈಲಾಶ್ ತಡಂಬೈಲ್ ಅವರೇ, ಅದೇ ರೀತಿ ಮಹಾಬಲ್ ಪೂಜಾರಿ ಅವರೇ, ಶಂಕರ್ ಶೆಟ್ರೆ, ಅದೇ ರೀತಿ ಲಿಲ್ಲಿ ಮೇಡಮ್ ಅವರೇ, ಲಿಲ್ಲಿ ಪಾಯಸ್ ಮೇಡಮ್ ಅವರೇ, ಅದೇ ಉಷಾ ಮೇಡಮ್ ಅವರೇ, ಅದೇ ರೀತಿ ನನ್ನ ಮಿತ್ರರು, ನನ್ನ ಸಹೋದ್ಯೋಗಿಯಾದಂಥ ಶ್ರೀ ಗಿರೀಶ್ ಶೆಟ್ಟಿ ತಡಂಬೈಲವರೇ. ಈ ಕೊರೋನಾದ ನಂತರ ಪ್ರಾಯಶಃ ಇದು 2ನೇ ವರ್ಷ ಬಿಟ್ಟು ಆಗುವಂತಹ ಟೂರ್ನಮೆಂಟ್ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕೆ ಹೇಳಿದರೆ ಬೇರೆ ಈ ನಮ್ಮ ಯಾವುದೇ ರೀತಿಯ ಆನ್ಲೈನ್ ಚಟುವಟಿಕೆ ಇದ್ದರೆ ನಾವು ನಮ್ಮ ಕೋರ್ಟ್ ಕಲಾಪಗಳನ್ನು ನಾವು ಆನ್ಲೈನಲ್ಲಿ ಮಾಡ್ತೇವೆ. ಅದೇ ರೀತಿ ಮಕ್ಕಳ ವಿದ್ಯಾಭ್ಯಾಸ ಕೂಡ ಆನ್ಲೈನಲ್ಲಿ ಆಗ್ತಿತ್ತು. ಆದರೆ ಸೋಷಲ್ ಡಿಸ್ಟೆನ್ಸಿಂಗ್ ಇಂದ ಕಾರಣದಿಂದ ಯಾವುದೇ ಗೇಮ್ಸನ್ನು ನಾವು ಆನ್ಲೈನಲ್ಲಿ ಆಡಲಿಕ್ಕಾಗೋದಿಲ್ಲ. ಮೊನ್ನೆ ನಮ್ಮ ಬಾರ್ ಅಸೋಸಿಯೇಷನ್ನ ಒಂದು ಕ್ರಿಕೆಟಿದ ಒಂದು ತಂಡವನ್ನು ರಚಿಸಿ ಹಾಗೆ ನಾವು ವರ್ಷ ಆಡ್ತಾ ಮ್ಯಾಚಲ್ಲಿ ನಾನೊಂದು ಮಿತ್ರ ಹತ್ರ ನಾನು ಕೇಳಿದ್ದೆ, ಹೊಸ ಪ್ಲೇಯರ್ ಅವನ ಹತ್ರ ನಾವು ಕೇಳಿದ್ದೆವು, ನೀನು ಎಲ್ಲಿ ಆಡಿದ್ದಿ ಹೇಳಿ. ಅದಕ್ಕೆ ಅವನು ಹೇಳಿದ, ನಾನು ಗ್ರೌಂಡಲ್ಲಿ ಆಡಿದ್ದೇನೆ. ಯಾಕಂದರೆ ಈಗಿನ ಮಕ್ಕಳೆಲ್ಲ ಮೊಬೈಲಲ್ಲಿ ಆನ್ಲೈನಲ್ಲಿ ಕ್ರಿಕೆಟ್ ಮತ್ತು ಬೇರೆ ಚೆಸ್ ಟೂರ್ನಮೆಂಟ್ ಆಡ್ತಾ ಇದ್ದಾರೆ, ಗ್ರೌಂಡಿಗೆ ಯಾರು ಇಳಿತಿಲ್ಲ. ನಮ್ಮ ಗಿರೀಶ್ ಶೆಟ್ಟಿ ಕೂಡ ನಮ್ಮ ಬಾರಿನ ಐಕಾನ್ ಪ್ಲೇಯರ್. ಅವರು ಸತತ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಹಾಗೂ ಬೌಲರ್. ಸತತ 3 ವರ್ಷ ಕೂಡ ನಮ್ಮ ಬಾರ್ ಟೈಗರ್ ಅಸೋಸಿಯೇಷನಲ್ಲಿ ಭಾಳ ಒಳ್ಳೆಯ ರೀತಿಯ ಆಡ್ತಾ ಬಂದಿದ್ದಾರೆ ಮತ್ತು ಅವರು ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ. ಬಂಧುಗಳೇ, ನಾವು ಯಾವತ್ತೂ ಕೂಡ ಈ ಆಟ ಹೇಳಿದೊಂದು ಲೀಡರ್ಶಿಪ್ ಡೆವಲಪ್ಮೆಂಟ್ ಆಗ್ತದೆ. ಅದೇ ರೀತಿ ಅದರಲ್ಲಿ ಒಬ್ಬರು ನಾಯಕರಿರ್ತಾರೆ. ಈ ಗಂಟೆಯಲ್ಲಿ ಹೇಗೆ ಎಲ್ಲ ಸಣ್ಣ ಮೆಷಿನ್ಗಳು ಆಡಿ ವರ್ಕ್ ಆಗಿ ಒಂದು ಒಳ್ಳೆಯ ಸಮಯ ಕೊಡ್ತಾರೆ, ಅದೇ ರೀತಿ ಎಲ್ಲ ಟೀಮಲ್ಲಿ ಇಟ್ ಈಸ್ ಎನ್ ಟೀಮ್ ವರ್ಕ್. ಟೀಮಲ್ಲಿ
ಆಡಿ ಮತ್ತು ಅದು ನಮಗೊಂದು ಜೀವನದಲ್ಲಿ ಕೂಡ ಒಂದು ಆಟ ನಮಗೊಂದು ಒಳ್ಳೆಯ ಪಾಠವನ್ನು ಕೂಡ ಕಲಿಸ್ತದೆ. ಬಂಧುಗಳೇ, ನಾವೀಗ ಸುಮಾರು ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ದೇವೆ, ಬೇರೆ ಬೇರೆ ವಿಷಯದಲ್ಲಿ ಚರ್ಚೆ ಆಗ್ತಾ ಉಂಟು. ಈ ವಿದ್ಯಾರ್ಥಿಗಳು ಬೇರೆ ಬೇರೆ ವಿಷಯದಲ್ಲಿ ಆ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದಾರೆ. ನಾವು ಯಾವತ್ತೂ ಕೂಡ ರಾಜ್ಯಕ್ಕೆ ಪ್ರೇರಿತರಾಗಿ ಯಾವುದೇ ನಾವು ನಮ್ಮ ಮನಸ್ಸು ಮತ್ತು ನಾವು ನಮ್ಮ ಗಮನವನ್ನು ನಮ್ಮ ಎಜುಕೇಷನ್ಗೆ ನಾವು ಕೊಡಬೇಕು. ಅದೇ ರೀತಿ ನಾವು ತುಂಬ ತಪ್ಪು ಮಾಡಿರ್ಬೋದು, ಆ ತಪ್ಪು ನಮಗೆ ಒಳ್ಳೆಯ ಪಾಠವನ್ನು ಕಲಿಸ್ತದೆ. ಅದೇ ರೀತಿ ನಾವು ಯಾವತ್ತೂ ಕೂಡ ಒಂದು ಕೋಮು ದೇಶದ ಹತ್ತಿರ ಹೋಗಬಾರ್ದು. ನಾವೆಲ್ಲರೂ ಭಾರತೀಯ ಮಕ್ಕಳು ಎಂದು ಹೇಳಿ ನಾವು ಒಳ್ಳೆಯ ರೀತಿಯಲ್ಲಿ ನಾವು ಆಟದಲ್ಲಿ ಪಾಠದಲ್ಲಿ, ಯಾಕೆ ಹೇಳಿದರೆ ಆಟ ಇಸ್ ಅನ್ ಪಾರ್ಟ್ ಆಫ್ ಆನ್ ಲೈಫ್. ಯಾಕೆ ಹೇಳಿದರೆ ನಾವು ಆಟ ನಮಗೆ ಖಾಲಿ ಓದಿದರೆ ಪುಸ್ತಕದ ಹುಳು ಆಗಬಾರ್ದು. ಒಂದು ಸಮಾಜದಲ್ಲಿ ನಾವು ಯಾವತ್ತೂ ಕೂಡ ಜವಾಬ್ದಾರಿ ವ್ಯಕ್ತಿಯಾಗಿರಬೇಕು ಮತ್ತು ನಾವು ಸಮಾಜಕ್ಕೆ ಒಂದು ಮಾದರಿ ಆಗಬೇಕು. ನಾನು ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಲ್ರಿಗೂ ಕೂಡ ನಾನು ಶುಭ ಹಾರೈಸ್ತೇನೆ. ಮತ್ತು ಗೆದ್ದವರಿಗೂ ಸೋತವರಿಗೂ ಯಾರೆಲ್ಲ ಹೂಎವರ್ ದಿ ಪಾರ್ಟಿಸಿಪೆಂಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದೆನ್ ಪ್ಲೇಯಿಂಗ್ ಇನ್ ಅ ಗೇಮ್. ಅದೇ ರೀತಿ ಆ ಸೋಲು ಗೆಲುವು ಆ ಕತ್ತಲೆ ಮತ್ತು ಬೆಳಕಿದ್ದಾಗೆ. ಆದ ಕಾರಣ ನಾವು ಆಟವನ್ನು ವೆರಿ ಸ್ಪೋರ್ಟಿವ್ ಆಗಿ ಮತ್ತು ಅದೇ ರೀತಿ ನಾವೊಂದು ಸ್ಪೋರ್ಟ್ಸ್ಮ್ಯಾನ್ಶಿಪ್ ಆ ಒಂದು ನೆಲೆಯಲ್ಲಿ ನಾವು ಆಡಬೇಕು. ಅದೇ ರೀತಿ ಇವತ್ತಿನ ಈ ಮಂಗಳೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಹೊಸತ್ತಾಗಿ ಮೂಡಿಬಂದಿದೆ. ನಾನು ಅದಕ್ಕೆ ಕೂಡ ಶುಭಾಶಯ ಹೇಳ್ತೇನೆ. ಅದೇ ರೀತಿ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮ ಬರಲಿ ಎಂದು ಹೇಳಿಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯೋಜನೆ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪದೇಶಕರು ಆಗಿರುವಂತಹ ಶ್ರೀಯುತ ಪ್ರದೀಪ್ ಡಿಸೋಜ ಇವರಿಂದ ಶುಭಾಶಯದ ನುಡಿಗಳು. ಕಿಂಚಿತ್ ಅನುದಾನದಲ್ಲಿ ಬೇರೆ ಬೇರೆ ಕ್ರೀಡೆ ಮಾಡಬೇಕಂತ ನಮಗೆ ಮನಸ್ಸುಂಟು, ಆದರೆ ಕೂಡ ನಮಗೆ ಅನುದಾನದ ಕೊರತೆ ಉಂಟು. ಆದರೆ ಕೂಡ ಈ ಸಲದ ನಮಗೆ ಅನುದಾನದಿಂದ ಹೊಸದಾಗಿ ರಚನೆಯಾದ ವಾಲಿಬಾಲ್ ಅಸೋಸಿಯೇಷನ್ ನಾನು ಹೇಳಿದೆ, ನೀವು ಏನಾದರೂ ವಾಲಿಬಾಲ್ ಮ್ಯಾಚ್ ಮಾಡೋದಾದರೆ ನಾವು ಸಹಕಾರ ಕೊಡ್ತೇವೆ ಅಂತ. ಎಲ್ಲ ತಾಲೂಕುಗಳಲ್ಲಿ ಈಗ ವಾಲಿಬಾಲ್ ಮ್ಯಾಚ್ ಆಗಿದೆ. ಇನ್ನು ಪುತ್ತೂರೊಂದು ಬಾಕಿ ಉಂಟು, ಬೆಳ್ತಂಗಡಿ ನಾಳ್ದು 27ಕ್ಕೆ ಉಂಟು. ಇದು ಮುಖ್ಯ ಉದ್ದೇಶ, ಎಲ್ಲರೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಬೇಕಂತೇಳಿ ಈ ದಿನ ಹಮ್ಮಿಕೊಳ್ಳದ ಈ ವಾಲಿಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ಎಲ್ಲರಿಗೂ ನಾನು ಶುಭ ಹಾರೈಸ್ತೇನೆ. ಈ ಒಂದು ಹೊಸ ಮಂಗಳೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಒಂದು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ. ಆದ ಕಾರಣ ಎಲ್ಲ ಕ್ರೀಡಾ ಪ್ರತಿಭೆಗಳಿಗೆ ಕೂಡ ಮುಂದಿನ ದಿನದಲ್ಲಿ ಪ್ರೋತ್ಸಾಹ ಕೊಟ್ಟು ನಮ್ಮ ಜಿಲ್ಲೆಗೆ ಮಂಗಳೂರು ತಾಲೂಕಿಂದ ಒಳ್ಳೆ ಪ್ಲೇಯರ್ಗಳನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಿಗೆ ಕೊಂಡೋಗಲಿಕ್ಕೆ ಪ್ರೋತ್ಸಾಹ ಕೊಡಬೇಕಂತ ಹೇಳುತ್ತಾ ಎಲ್ಲರಿಗೂ ನಾನು ವಂದನೆ ಅರ್ಪಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವ ಶ್ರೀಯುತ ಸತೀಶ್ ಕುಮಾರ್ ಅವರು. ಬಹುಶಃ ಜಿಲ್ಲೆಯಲ್ಲಿ ಒಂದು ಸಂಘಟನೆಗಳು ಬಲಗೊಳ್ಳಬೇಕಾದ ಅದಕ್ಕೆ ನಾಯಕತ್ವದ ಕುಮಾರ್ ಸರ್ ಅವರಿಂದ ಈಗ ಶುಭಾಶಯದ ನುಡಿಗಳು. ಮಂಗಳೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಇದರ ವತಿಯಿಂದ ಹಾಗೂ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಮಂಗಳೂರು, ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಇವರ ಸಹಯೋಗದಲ್ಲಿ ನಡೆಯುವಂತಹ ಮಂಗಳೂರು ತಾಲೂಕು ಪದವಿ ಪೂರ್ವ ವಿಭಾಗ ಮತ್ತು ಪದವಿ ಪೂರ್ವ ಬಾಲಕಿಯರ ವಾಲಿಬಾಲ್ ಪಂದ್ಯಾಟ ಮತ್ತು ಥ್ರೋಬಾಲ್ ಪಂದ್ಯಾಟದ ಈ ಒಂದು ವೇದಿಕೆಯಲ್ಲಿರುವಂತಹ ನಮ್ಮ ಮಿತ್ರರಾದಂತಹ ಶಾಂತರಾಮ್ ಶೆಟ್ರೆ, ಪ್ರದೀಪ್ ಡಿಸೋಜರ್ ಅವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ವಾಲಿಬಾಲ್ ಅಭಿಮಾನಿಗಳೇ, ಬಂಧುಗಳೇ, ಪ್ರಥಮವಾಗಿ ಈ ಒಂದು ಅಚ್ಚುಕಟ್ಟಾಗಿ ಒಂದು ಮಾದರಿ ನೆಲೆಯಲ್ಲಿ ಮಾಡಿರುವಂತಹ ಮಂಗಳೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ನಿಗೆ ನಾವು ದಕ್ಷಿಣ ಕನ್ನಡ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾವು ವಾಲಿಬಾಲ್ ಅಸೋಸಿಯೇಷನ್ ರಚನೆಯಾದ ನಂತರ ಎಲ್ಲ ತಾಲೂಕುಗಳಲ್ಲಿ ವಾಲಿಬಾಲ್ ಆಟಗಳನ್ನು ನಡೆಸುವ ಹಾಗೆ ನಮ್ಮ ಯುವ ಸಬಲೀಕರಣ ಪ್ರದೀಪ್ ಡಿಸೋಜರ್ ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ನಾವು ಎಲ್ಲ ತಾಲೂಕುಗಳಲ್ಲಿ ವಾಲಿಬಾಲ್ ಮ್ಯಾಚ್ಗಳನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ ಈ ಒಂದು ಸಭಾಂಗಣ, ಈ ಒಂದು ಮಂಗಳೂರು ತಾಲೂಕು ಅಸೋಸಿಯೇಷನ್ ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮಗೆ ಭಾಳಷ್ಟು ಈಗ ಇಲ್ಲಿ ಹೆಚ್ಚು ಭಾಷಣ ಮಾಡುವಂಥ ಸಂದರ್ಭ ಅಲ್ಲ, ಆದರೆ ಚುಟುಕಾಗಿ ಮುಗಿಸ್ತೇನೆ. ನಮಗೆ ಜಿಲ್ಲೆಯವರಿಗೆ ಭಾಳಷ್ಟು ಹೆಮ್ಮೆ ವಿಚಾರ ಏನು ಅಂದರೆ, ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ
ಯೂತ್ ಸಿಲೆಕ್ಷನ್, ವಾಲಿಬಾಲಿಗೆ ಯೂತ್ ಸಿಲೆಕ್ಷನ್ ಆಯಿತು. ಸುಮಾರು 650 ಕ್ರೀಡಾಪಟುಗಳು ವಾಲಿಬಾಲ್ ಆಟಗಾರರು ಭಾಗವಹಿಸಿದ್ರು. ಅದರಲ್ಲಿ 18 ಜನರನ್ನು ಸಿಲೆಕ್ಷನ್ ಮಾಡಿದರು ಕರ್ನಾಟಕ ಯೂತಿಗೆ. 18 ಜನ ಯೂತಲ್ಲಿ ಸಿಲೆಕ್ಷನ್ ಆದದ್ರಲ್ಲಿ 9 ಜನ ದಕ್ಷಿಣ ಕನ್ನಡ ಜಿಲ್ಲೆಯವರು. ನಮಗೆ ಭಾಳಷ್ಟು ಹೆಮ್ಮೆ ಅದು. 9 ಜನ ಕರ್ನಾಟಕ ರಾಜ್ಯ ಟೀಮಿಗೆ 9 ಜನ ದಕ್ಷಿಣ ಕನ್ನಡ ಜಿಲ್ಲೆಯವರಲ್ಲಿ 5 ಜನ ಆಟಗಾರರನ್ನು ಆಡಿಸಿದ್ದಾರೆ. ಅವರು 9 ಜನರನ್ನು ಸಿಲೆಕ್ಷನ್ ಮಾಡಿದ್ದಾರೆ ಯೂತ್. ಅವರು ಭುವನೇಶ್ವರದಲ್ಲಿ ನಡೆದಂಥ ರಾಷ್ಟ್ರೀಯ ವಾಲಿಬಾಲ್ನಲ್ಲಿ 4th ಪ್ಲೇಸ್ ತೆಗೆದಿದ್ದಾರೆ ಜೂನಿಯರ್. ಅದರಂತೆ ಮೊನ್ನೆ ಇತ್ತೀಚೆಗೆ ಸೀನಿಯರ್ಸ್ ಸಿಲೆಕ್ಷನ್ ಆಯಿತು. ಅದರಲ್ಲಿ ಕೂಡ 7 ಜನ ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಸಿಲೆಕ್ಷನ್ ಮಾಡಿದ್ದಾರೆ ಸ್ಟೇಟ್ ಟೀಮಿಗೆ. ಅದೇ ಯೂನಿವರ್ಸಿಟಿ ಲೆವೆಲಲ್ಲಿ ಸೌತಲ್ಲಿ ಮಂಗಳೂರು ಯೂನಿವರ್ಸಿಟಿ 2nd ಪ್ಲೇಸ್ ಬಂದಿದೆ ಸೌತ್ ಝೋನಲ್ಲಿ. ನ್ಯಾಷನಲಲ್ಲಿ 3rd ಪ್ಲೇಸ್ ಬಂದಿದೆ. ಅದು ಕೂಡ ಹೆಮ್ಮೆ ವಿಚಾರ. ಈ ವಾಲಿಬಾಲ್ನಲ್ಲಿ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ 50%ಇಂದ ಎಬೋ ಇರೋದು ದಕ್ಷಿಣ ಕನ್ನಡ ಜಿಲ್ಲೆ ಆಟಗಾರರು. ಇದಕ್ಕೆಲ್ಲ ಕಾರಣ ಏನು ಅಂದರೆ ನಮ್ಮ ಹಿಂದಿನ ವಾಲಿಬಾಲ್ ಆಟಗಾರರಾದಂತಹ ವಾಲಿಬಾಲ್ ಅಸೋಸಿಯೇಷನ್ ಮಾನ್ಯ ಸುರೇಶ್ ಬಾಬುರವರ ನೇತೃತ್ವ, ಮಾನ್ಯ ಎಲ್ಲ ಆಟಗಾರರು ಎಲ್ಲ ಇಲ್ಲೇ ಇದ್ದಾರೆ. ಭಗವಾನ್ ಇದ್ದಾರೆ, ನಮ್ಮ ಬಾಳಿಗರು ಇದ್ದಾರೆ, ಎಲ್ಲ ಶಂಕರ್ ಶೆಟ್ರು ಇದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಆಟಗಾರರ ಪ್ರೋತ್ಸಾಹದಿಂದಾಗಿ ರಾಜಾರಾಮ್ ಇದ್ದಾರೆ, ಬಾಳಿಗರು ಇದ್ದಾರೆ. ಇವರೆಲ್ಲ ನ್ಯಾಷನಲ್ ಪ್ಲೇಯರ್ಸ್. ಇವರೆಲ್ಲ ಪ್ರೋತ್ಸಾಹದಿಂದಾಗಿ ಈಗ ನಮ್ಮ ಹುಡುಗರು ಈ ಸ್ಟೇಜಿಗೆ ಬರಲಿಕ್ಕೆ ಕಾರಣ ಆಗಿದ್ದಾರೆ. ಭಾಳಷ್ಟು ಹೆಮ್ಮೆ ಆಗುತ್ತೆ. ನಮ್ಮ ತರಬೇತುದಾರರು ರಾಜಾರಾಮ್ ಇದ್ದಾರೆ, ನಮ್ಮ ನಾರಾಯಣಾಳ್ವ ಒಳ್ಳೆ ತರಬೇತುದಾರರು, ರಾಷ್ಟ್ರೀಯ ತರಬೇತುದಾರರು. ಎಲ್ಲ ಅವರ ಒಂದು ಮಾರ್ಗದರ್ಶನದಲ್ಲಿ ಇಷ್ಟೊಂದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಾವು ಇತ್ತೀಚೆಗೆ ಮಂಗಳೂರು ತಾಲೂಕು ಅಸೋಸಿಯೇಷನ್ನಿಗೆ ಅವರ ಮೀಟಿಂಗ್ ಕರೆದಿದ್ದರು, ಅದಕ್ಕೆ ಹೋಗಿದ್ದೆ ನಾನು. ಆ ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಬಂದಿದ್ದರು ಅಲ್ಲಿಗೆ. ಅವರ ಪರಿಚಯ ಹೇಳುವಾಗ ಅವರು ಮೊದಲಿನ ಆಟಗಾರರು, ನಮ್ಮ ಮಂಗಳೂರು ಜಿಲ್ಲೆ ಸ್ಟೇಟನ್ನು ಪ್ರತಿನಿಧಿಸಿದವರು ಅಂತ ರಾಷ್ಟ್ರೀಯ ಆಟಗಾರರು ಇದ್ದರು, ಸ್ಟೇಟ್ ಆಟಗಾರರು ಇದ್ದರು. ಹೇಳ್ತಾ ಇದ್ದಾರೆ, ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ದೇನೆ, ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿದ್ದೇನೆ, ನಾನು ಎಲ್ಲ ದೊಡ್ಡ ದೊಡ್ಡ ಆಫೀಸರ್ ಆಗಿದ್ದಾರೆ ಎಲ್ಲ ಆಟಗಾರರು. ಹಾಗೆ ಈಗ ವಿದ್ಯಾರ್ಥಿಗಳಿಗೆ ಕೂಡ ಹೇಳೋದು ಏನಂದರೆ, ನೀವು ವಿದ್ಯೆಯೊಂದಿಗೆ ಆಟವನ್ನು ಕೂಡ ಮುಂದುವರಿಸಿ. ಈಗ ಮೊದಲಿನಾಗೆ ಪರಿಸ್ಥಿತಿ ಇಲ್ಲ, ಆಟಕ್ಕೆ ಕೂಡ ಭಾಳಷ್ಟು ಪ್ರಾಶಸ್ತ್ಯ ಇದೆ. ನೀವು ಆಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದರೆ ಆರ್ಥಿಕವಾಗಿ ಕೂಡ ಭಾಳಷ್ಟು ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಮಗೆಲ್ಲ ಈ ಶುಭವಾಗಲಿ, ಒಳ್ಳೆಯ ಪ್ರದರ್ಶನ ಕೊಡಿ, ಒಳ್ಳೆಯ ಆಟಗಾರರಾಗಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು ಸರ್. ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳು ನಮ್ಮ ಅಂಕಣದ ಕೆಳಭಾಗದಲ್ಲಿ ನಡೆಯಲಿಕ್ಕೆ ದಯವಿಟ್ಟು ಎಲ್ಲ ಅತಿಥಿಗಳು ಕ್ರೀಡಾಂಗಣಕ್ಕೆ, ವಾಲಿಬಾಲ್ ಅಂಗಣಕ್ಕೆ ತೆರಳಬೇಕಂತ ನಾನು ವಿನಂತಿಸ್ತಿದ್ದೇನೆ. ಬಣ್ಣದ ಚಿತ್ತಾರ ಅರಳುವ ಸಮಯ. बोलो भारत माता की जय, बोलो भारत माता की जय, बोलो भारत माता की जय. ಬಣ್ಣ ಬಣ್ಣದ ಈ ಒಂದು ಬಲೂನ್ಗಳ ಮೇಲೆ ಯಾವ ರೀತಿ ಹೋಗ್ತಾ ಇದ್ದೇವೆ. ಗ್ಲೋಬಲ್ ಪಂದ್ಯಾಟಕ್ಕೆ ನಾವು ವಿದ್ಯುಕ್ತವಾದ ಆರಂಭ. ಬಣ್ಣ ಬಣ್ಣದ ಈ ಒಂದು ಬಲೂನ್ಗಳ ಮೇಲೆ ಯಾವ ರೀತಿ ಹೋಗಿದೆ. ತಮ್ಮೆಲ್ಲ ಪ್ರತಿಭೆಗಳು ಕೂಡ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಗುವಂತ ಪ್ರತಿಭೆಗಳು ನಮ್ಮ ಈ ಒಂದು ತಾಲೂಕು ಅಸೋಸಿಯೇಷನ್ ಮೂಲಕ, ಇದು ವಾಲಿಬಾಲ್ ಮೂಲಕ ಸದಸ್ಯರುಗಳಿಗೆ ಒಂದು ಲೋಗೋ ಸಹಿತವಾದಂತಹ ಒಂದು ಟಿ ಶರ್ಟ್ ಬಿಡುಗಡೆ ಮಾಡಿದ್ದಾರೆ. ನಮ್ಮೆಲ್ಲ ಅತಿಥಿಗಳು ತಮ್ಮ ಟಿ ಶರ್ಟ್ ಪ್ರದರ್ಶನವನ್ನು ಕೂಡ ಮಾಡ್ತಿದ್ದಾರೆ. ಬಹಳ ಉತ್ತಮವಾದ ಬಣ್ಣ ಬಣ್ಣದ ನೀಲಿ ಬಣ್ಣ, ಬಿಳಿ ಬಣ್ಣ ಇದಕ್ಕೆ ಕಂಗೊಳಿಸ್ತಿರುವಂತಹ ಈ ಒಂದು ಟಿ ಶರ್ಟ್ ಬಹುಶಃ ಬಿಳಿ ಹಾಗೂ ಹಳದಿ ಬಣ್ಣ. ಈ ಹಳದಿ, ಈ ಬಣ್ಣಗಳು ನಮ್ಮ ವಾಲಿಬಾಲ್ ಅನ್ನು ಸೂಚಿಸುವಂತ ಬಣ್ಣಗಳು ಕೂಡ ಹೌದು. ವಾಲಿಬಾಲ್ ನಲ್ಲಿರುವಂತಹ ಬಣ್ಣಗಳು ಕೂಡ ಇಲ್ಲಿ
ಕವರ್ ಆಗಿದೆ. ಬಹಳ ಉತ್ತಮವಾಗಿ ಈ ಒಂದು ಜರ್ಸಿಯನ್ನು ಕೂಡ ನಮಗೆ ಒದಗಿಸಿಕೊಟ್ಟಿರುವಂಥ ಎಲ್ಲ ಸಂಘಟನೆಗಳಿಗೆ ವಂದನೆಗಳನ್ನು ಸಲ್ಲಿಸಿದ್ದೀವಿ. ನಮ್ಮ ಅಧ್ಯಕ್ಷರಾದ ಉಷಾ ರಾಜಾರಾಮ್ ಮೇಡಮ್ ಅವರಿಗೆ ಐಡಿಯಾ ನೀಡುವ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡ್ತಿದ್ದಾರೆ ಸತ್ಯಕುಮಾರ್ ಸರ್. ಕಾರ್ಯದರ್ಶಿ ಅವರು ಲಿಲಿಪಯಸ್ ಮೇಡಮ್ ಅವರಿಗೆ ಕೂಡ ಐಡಿಯಾ ನೀಡುವ ಮೂಲಕ ಉದ್ಘಾಟನೆ. ಹಾಗೆ ನಮ್ಮ ಖಜಾಂಚಿ ಅವರು ಕೋಶಾಧಿಕಾರಿ ಅವರು ಭಾಸ್ಕರ್ ಶೆಟ್ಟಿ ಅವರಿಗೆ ಐಡಿಯನ್ನ ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಕರ್ನಾಟಕ ರಾಜ್ಯ ಕಂಡಂತ ಒಬ್ಬ ಅತ್ಯುತ್ತಮ ವಾಲಿಬಾಲ್ ಆಟಗಾರರಲ್ಲಿ ಒಬ್ಬರು. ಮಂಗಳೂರಿನ ಸಂತ ಅಲೋಸಿಯಸ್ ಕಾಲೇಜಿನ ಹಳೆ ವಿದ್ಯಾರ್ಥಿಯಾಗಿ ಮಗಳ ಫ್ರೆಂಡ್ಸ್ ಹಾಗೂ ಯೋಗದ ನಾಗೇಶ್ ಅವರ ಎರಡಲ್ಲಿ ಪಳಗಿದಂಥ ಶ್ರೀತಾ ಸುನಿಲ್ ಅವರು 1995 ಇಂದ 2006ರವರೆಗೆ 12 ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಇವರು ಕರ್ನಾಟಕ ರಾಜ್ಯ ಹಿರಿಯರ ತಂಡದ ಹಾಗೂ ಸಬ್ ಜೂನಿಯರ್ ಕರ್ನಾಟಕ ತಂಡದ ನಾಯಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಕರ್ನಾಟಕ ಯೂತ್ ವಾಲಿಬಾಲ್ ಸೆಲೆಕ್ಷನ್ ಕಮಿಟಿಯ ಸದಸ್ಯರಾಗಿ ಕೂಡ ಇವರು ಕ್ರೀಡೆ ಯಶಸ್ಸನ್ನು ಕಂಡಿದ್ದಾರೆ. 2006ರಲ್ಲಿ ಇವರ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿಕೊಂಡು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಕೂಡ ಸರ್ಕಾರ ಗೌರವಿಸಿದೆ. ಪ್ರಸ್ತುತ ಶ್ರೀಯುತರು ಅಸಿಸ್ಟೆಂಟ್ ಸೂಪರ್ವೈಸರ್ ಆಗಿ ಪ್ರಿನ್ಸಿಪಲ್ ಅಕಾಡೆಂಟ್ ಜನರಲ್ ಆಫೀಸ್ ಕೇಂದ್ರ ಸರ್ಕಾರಿ ಹುದ್ದೆಯಲ್ಲಿ 25 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಗಣನೀಯ ಸೇವೆಯನ್ನು ಗುರುತಿಸಿಕೊಂಡು ತಮ್ಮನ್ನು ನಾವು ಗೌರವಿಸುತ್ತಿದ್ದೇವೆ ಮಂಗಳೂರು ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಪರವಾಗಿ. ಏನೋ ಸ್ವಲ್ಪ ತಮ್ಮ ಇತಿಮಿತಿಯಲ್ಲಿ ಏನೋ ಅಚೀವ್ಮೆಂಟ್ ಮಾಡಿದಂಥವರು ಕಷ್ಟಪಟ್ಟರೆ ಏನಾದರೂ ಸ್ವಲ್ಪ ಒಳ್ಳೆಯದು ಸಿಗ್ತದೆ ಹೇಳುವುದಂತ ಇವತ್ತಿನ ಈ ಸನ್ಮಾನ ಸಮಾರಂಭ ಒಂದು ಉದಾಹರಣೆ. ನಾನು ಸಹ ಕಾಲೇಜ್ ಲೈಫಲ್ಲಿ ಸ್ವಲ್ಪ ಹೈಪರ್ ಆ್ಯಕ್ಟಿವ್, ಇಲ್ಲಿಂದ ನಮ್ಮನ್ನು ಓಡಿಸಿದಂತಲೂ ಹೇಳ್ಬೋದು ಬೆಂಗಳೂರಿಗೆ. ಸೊ ಆಮೇಲೆ ತುಂಬ ಡೆಡಿಕೇಟೆಡ್ ಆಗಿ ಕಮಿಟೆಡ್ ಆಗಿ ವಾಲಿಬಾಲಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕಂತ ಅದರ ಬೆನ್ನ ಇದ್ದ ಬಿಂದು ಸ್ಟೇಟ್ ಟೀಮ್ ಆಗಲಿ ಉಳಿದ ಎಲ್ಲ ಏನು ಇವೆಂಟ್ಗಳಲ್ಲಿ ನಮ್ಮಿಂದ ಆದಂಥ ಒಂದು ಸಾಧನೆಯನ್ನು ಮಾಡಿದ್ದೇವೆ. ನನಗಿಂತ ತುಂಬ ಸಾಧನೆಯನ್ನು ಮಾಡಿದಂಥವರಿದ್ದಾರೆ. ಈಗ ಅಶ್ವಲ್ ರೈ ಆಗಲಿ, ನಮ್ಮ ಸೌತ್ ಕೇಂದ್ರದ ಹುಡುಗರು, ತುಂಬ ಖುಷಿಯಾಗ್ತದೆ. ಇಲ್ಲಿ ಇನ್ನೊಂದು ಸನ್ಮಾನ ಎಲ್ಲ ಕಡೆ ತುಂಬ ಕಡೆ ನಡೀತಾ ಇರ್ತದೆ. ಆದರೆ ಇವತ್ತು ಇನ್ನೊಂದು ತುಂಬ ಸಂತೋಷದ ವಿಚಾರ ಅಂದರೆ ನನ್ನಕ್ಕಿಂತ ತುಂಬ ಸೀನಿಯರ್ ಆಗಿದ್ದಂಥವರು ಈ ಸನ್ಮಾನ ಸಮಾರಂಭದಲ್ಲಿ ಅವರ ಆಶೀರ್ವಾದ ಕೂಡ ಉಂಟು. ಭಗವಾನ್ ಆಗಲಿ, ಎವರೆಸ್ಟ್ ಪಿಂಟು, ದುರ್ಗಣ್ಣ, ಎಲ್ಲ ರಾಜಾರಾಮ್ ಸರ್, ಶಂಕರಣ್ಣ ಎಲ್ಲ ಇದ್ದಾರೆ ನಮ್ಮ ಸೀನಿಯರ್ಸ್. ಅವರ ಮುಂದೆ ಒಂದು ಸನ್ಮಾನ ಸಮಾರಂಭದಲ್ಲಿ ಒಂದು ಸನ್ಮಾನವನ್ನು ಪಡ್ಕೊಳ್ಳೋದಂದರೆ ತುಂಬ ಸಂತೋಷದ ವಿಚಾರ. ಹಾಗೆ ಇಲ್ಲಿರುವ ಮಕ್ಕಳಿಗೆ ನನ್ನದೊಂದು ರಿಕ್ವೆಸ್ಟ್ ಏನಂದರೆ, ವಾಲಿಬಾಲ್ನ ಟೆನ್ಯೂರ್ ಆಗಲಿ
ನಮ್ಮ ಸ್ಟ್ರಾಟಜಿ ಆಗಲಿ ಒಂದು ಸರ್ಟನ್ ಟೈಮಿಗೆ ರಿಸ್ಟ್ರಿಕ್ಟ್ ಆಗ್ತದೆ. ಬಟ್ ಆ ಟೈಮ್ ನಾವು ಆಟ ಸ್ಟಾರ್ಟ್ ಮಾಡಿ ಆಟ ಎಂಡ್ ಆಗೋವರೆಗೆ ನಮ್ಮ ರೆಪ್ಯುಟೇಷನ್ ಆಗಲಿ ಡಿಸಿಪ್ಲಿನ್ ಯಾವಾಗಲೂ ಮಾತಾಡಿಕೊಳ್ಳುವಂಥದ್ದು ಆಟ ಮುಗಿದ ನಂತರ ಸಹ. ಸೊ ಅದನ್ನು ಯಾವಾಗಲೂ ನಮ್ಮ ಏನು ಹೇಳ್ತಾರೆ ಆ ಡಿಸಿಪ್ಲಿನ್ನು ಕಳ್ಕೊಳ್ಬೇಡಿ. ಯಾವಾಗಲೂ ಬೇರೆ ನಮ್ಮ ಜೂನಿಯರ್ಸಿಗೆ ಒಂದು ಮಾದರಿಯಾಗಿರಿ. ಅದೇ ರೀತಿ ವಾಲಿಬಾಲ್ ಆಡಿದವರು ವಾಲಿಬಾಲಲ್ಲೇ ಎಲ್ಲ ಸಾಧನೆ ಮಾಡಿ ಜಾಬ್ ಆಗ್ತದೆ ಅಂತ ಹೇಳುವಂಥದ್ದು ಸುಳ್ಳು. ಯಾಕೇಳಿದರೆ ಯಾರಿಗಾದರೂ ಒಂದು ಅವಕಾಶ ಸಿಗ್ತದೆ, ತುಂಬ ಮೆರಿಟ್ ಇದ್ದವರಿಗೂ ಏನೋ ಅವರ ಹಣೆ ಬರ ಹೇಳ್ತಾರೆ, ಸಿಕ್ಕದೇ ಹೋಗ್ಬೋದು. ಬಟ್ ಎಲ್ಲಿಯಾದರೂ ಯಾವುದಾದ್ರೂ ರೀತಿಯಲ್ಲಿ ತಮ್ಮ ಆ ಅಚೀವ್ಮೆಂಟಿಗಾಗಲಿ ಎಜುಕೇಷನಿಗಾಗಲಿ ಜಾಬ್ ಅಂತ ಸಿಕ್ಕುವಾಗ ಅದರಿಂದ ಹಳೆಯ ನೆನಪುಗಳನ್ನು ಯಾವಾಗಲೂ ಮರಿಬೇಡಿ. ವಾಲಿಬಾಲ್ ಪ್ಲೇಯರ್ಸು ನಮ್ಮ ಜೊತೆ ಇರುವವರು ಅವರಿಗಾದರೂ ಯಾರು ಒಂದು ತಾಪತ್ರಯದಲ್ಲಿದ್ದಾರಾ, ಯಾರಿಗೆ ನಮ್ಮಿಂದ ಸಹಾಯ ಅಗತ್ಯ ಇದೆಯಾ ಅವರಿಗೆ ಸಹಾಯ ಮಾಡುವಂಥ ಒಂದು ಮನೋಭಾವನೆಯನ್ನು ಬೆಳೆಸಿ. ಅದೇ ರೀತಿ ಒಂದು ಈವೆಂಟ್ ಕಂಡಕ್ಟ್ ಮಾಡೋದು ಹೇಳಿದರೆ ತುಂಬ ಕಷ್ಟದ ವಿಚಾರ. ಇವತ್ತು ಉಷಾ ರಾಜಾರಾಮ್ ಆಗಲಿ, ಲಿಲ್ಲಿ ಮೇಡಮ್ ಆಗಲಿ, ಎಲ್ಲರೂ ನಮ್ಮ ಸತೀಶ್ ಅಣ್ಣನ ಹಾಗೂ ಶಂಕರಣ್ಣನ ಸಾರಥ್ಯದಲ್ಲಿ, ಪ್ರದೀಪ್ ಡಿಸೋಜ್ ಅವರ ಮಾರ್ಗದರ್ಶನದಲ್ಲಿ ತುಂಬ ಅದ್ಧೂರಿಯಾಗಿ ಹಾಗೂ ತುಂಬ ಮೀನಿಂಗ್ಫುಲ್ಲಾಗಿ ಈ ಈವೆಂಟನ್ನು ಕಂಡಕ್ಟ್ ಮಾಡಿದ್ದೀರಿ. ಸ್ಪೋರ್ಟ್ಸ್ ಯಾರು ಪ್ಲೇಯರ್ಸ್ಗಳು ಬಂದು ಖಾಲಿ ಆಡಿ ಹೋಗೋದು ಮಾತ್ರ ನಿಮ್ಮ ಜವಾಬ್ದಾರಿ ಅಲ್ಲ, ಅವರ ಜೊತೆ ಕೋಆರ್ಡಿನೇಟ್ ಮಾಡಿ ಅವರ ಜೊತೆ ಮುಂದೆ ಇಂಥ ಈವೆಂಟ್ ದೊಡ್ಡ ಈವೆಂಟ್ ಆಗುವಾಗಲೂ ತಮ್ಮ ಸಹಕಾರಗಳಿರಬೇಕು ಅಂತ ಹೇಳ್ತಾ, ಎಲ್ಲರೂ ವಿನ್ನರ್ಗಳೇ. ಇಲ್ಲಿ ಎಲ್ಲರನ್ನು ವಿನ್ನರ್ ಅಂತ ಟ್ರೀಟ್ ಮಾಡಲಿಕ್ಕೆ ಆಗೋದಿಲ್ಲ, ಒಂದು 12 ಜನರನ್ನು ಮಾತ್ರ ಮಾಡಲಿಕ್ಕೆ ಆಗುವಂಥದ್ದು. ಬಟ್ ಹಾಗೆ ಸೋತರಂತೆಲ್ಲ ಪ್ರತಿಯೊಬ್ಬರಿಗೆ ಅವಕಾಶ ಇದೆ ಅಂತ ಹೇಳ್ತಾ ಎಲ್ರಿಗೂ ಗುಡ್ ಲಕ್, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಸುನೀಲ್ ಬಲ್ಗೆ ಸರ್, ನಮ್ಮ ಗೌರವವನ್ನು ಸ್ವೀಕರಿಸಿಕೊಂಡು ಬಹಳ ಉಪಯುಕ್ತವಾದಂಥ ಒಂದು ಸಂದೇಶವನ್ನು ಕೂಡ ನೀಡಿದರೆ ಎಲ್ಲ ನಮ್ಮ ಕ್ರೀಡಾಳು ವಿದ್ಯಾರ್ಥಿಗಳಿಗೆ. ಸರ್ ತಮಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ನಮ್ಮ ರಾಜಾರಾಮ್ ಸರ್ ಅವರು ಅಲ್ಲಿ ನಿಂತಲೇ ನಮ್ಮ ಶುಭವನ್ನು ಹಾರೈಸ್ತಾರೆ. ಬಹುಶಃ ನಮ್ಮೊಟ್ಟಿಗೆ ಯಾವತ್ತೂ ಒಟ್ಟಿಗೆ ಇರ್ತಾರೆ ರಾಜಾರಾಮ್ ಸರ್. ತಮಗೆ ಕೂಡ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಈಗ ಧನ್ಯವಾದ ಕಾರ್ಯಕ್ರಮಗಳನ್ನು ತಗೊಳ್ತಿದ್ದೇವೆ. ಧನ್ಯವಾದ ಮಾಡಬೇಕಂತ ವಿನಂತಿ ಮಾಡಿಕೊಡ್ತಿದ್ದೇನೆ ನಮ್ಮ ಸದಸ್ಯರಾಗಿರುವಂಥ ರುತ್ ಮೇಡಮ್ ಇವ್ರ ಹತ್ರ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉಪಸ್ಥಿತ ಇದ್ದ ಎಲ್ಲರಿಗೆ ಧನ್ಯವಾದವನ್ನು ಸಮರ್ಪಿಸುವುದು ನನ್ನ ಕರ್ತವ್ಯವಾಗಿರುತ್ತದೆ. ಸಮಯದ ಅಭಾವದಿಂದ ಎಲ್ಲರಿಗೆ ನಾನು ಪ್ರತ್ಯಕ್ಷ ಹಾಗೂ ಪರೋಕ್ಷ ರೀತಿಯಲ್ಲಿ ಸಹಕರಿಸಿದವರಿಗೆ ಪ್ರಥಮವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯುತ ಶಾಂತರಾಮ್ ಶೆಟ್ಟಿ ಸರ್, ಶ್ರೀಮತಿ ಸಂಧ್ಯಾ ಆಚಾರ್, ಶ್ರೀ ಕೈಲಾಶ್ ತಡಂಬೈಲ್, ಶ್ರೀ ಮಹಾಬಲ ಪೂಜಾರಿ, ಶ್ರೀ ರಾಘವೇಂದ್ರ ರಾವ್, ಶ್ರೀ ಶಂಕರ್ ಶೆಟ್ಟಿ, ಶ್ರೀ ಗಿರೀಶ್ ಶೆಟ್ಟಿ, ಶ್ರೀ ಪ್ರದೀಪ್ ಡಿಸೋಜಾ, ಶ್ರೀ ಸತೀಶ್ ಕುಮಾರ್, ಗಿರೀಶ್ ಶೆಟ್ಟಿ, ಸುನಿಲ್ ಬಾಳಿಗ, ಉಷಾ ರಾಜಾರಾಮ್ ಅಧ್ಯಕ್ಷರು, ಲಿಲ್ಲಿ ಪಾಯ್ಸ್ ಕಾರ್ಯದರ್ಶಿಯವರು, ಅದೇ ರೀತಿ ಸನ್ಮಾನವನ್ನು ಸ್ವೀಕರಿಸಿದ ಶ್ರೀ ರಾಜಾರಾಮ್ ಹಾಗೆ ಸುಧೀರ್ ಬಾಳಿಗ ಇವರಿಗೆ ನಮ್ಮ ಸಂಘಟಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ವಿಡಿಯೋಗ್ರಫಿ, ಫೋಟೋಗ್ರಫಿ ಮಾಡಿ ಸಹಕರಿಸಿದ ಎಲ್ಲರಿಗೆ, ಪ್ರತ್ಯಕ್ಷ ಹಾಗೂ ಪರೋಕ್ಷ ರೀತಿಯಲ್ಲಿ ಸಹಕರಿಸಿದವರಿಗೆ, ಈ ಕ್ರೀಡಾಕೂಟದ ಯಶಸ್ವಿಗೆ ಕಾರಣಕರ್ತರಾದವರಿಗೆ, ಅದೇ ರೀತಿ ಭಾಗವಹಿಸುವ ತಂಡದವರಿಗೆ, ತಂಡದ ವ್ಯವಸ್ಥಾಪಕರಿಗೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ತರಬೇತುದಾರರಿಗೆ, ಅವರ ಸಂಸ್ಥೆಯ ಮುಖ್ಯೋಪಾಧ್ಯಾಯರಿಗೆ, ಸಂಘಟಕರ ಪರವಾಗಿ ಒಂದೇ ಮಾತಿನಲ್ಲಿ ಧನ್ಯವಾದಗಳು. ಅತ್ಯುತ್ತಮವಾದಂಥ ಸಾರು ಅಂಕಣದಿಂದ ಹೊರಭಾಗಕ್ಕೆ, ಆದರೂ ಪರವಾಗಿಲ್ಲ, ಒಳ್ಳೆಯ ಸ್ವದೇಶ್ ಬಹಳ ದಿನಗಳಾಯ್ತು ಅಂತ ಕಾಣ್ತದೆ ಆಟ.